ನಮಸ್ಕಾರ, ನಾನು ನಾಗರತ್ನ ಹೆರಳೆ. ಶ್ರೀಯುತ ಕಟೀಲು ಸಿಟ್ಲ ರಂಗನಾಥ ರಾವ್ ಇವರು ಸಂಗೀತ ಕ್ಷೇತ್ರದಲ್ಲಿ ಅನನ್ಯ ಸಾಧನೆಯನ್ನ ಮಾಡಿದಂತಹ ಶ್ರೀಯುತ ಚಂದ್ರಶೇಖರ ಕೆದ್ಲಾಯರ ಸಂದರ್ಶನವನ್ನ ವೈಯಕ್ತಿಕ ನೆಲೆಯಲ್ಲಿ ದಾಖಲೀಕರಣಕ್ಕೋಸ್ಕರ ಇಂದು ಮಾಡ್ತಾ ಇದ್ದಾರೆ. ಅವರ ಕಿರುಪರಿಚಯವನ್ನ ನಾನೀಗ ನಿಮ್ಮ ಮುಂದೆ ಇಡ್ಲಿಕ್ಕಿದ್ದೇನೆ. ಶ್ರೀಯುತ ಚಂದ್ರಶೇಖರ ಕೆದ್ಲಾಯರ್ ಈ ಹೆಸರು ಉಡುಪಿ ಜಿಲ್ಲೆಯಾದ್ಯಂತ ಮನೆ ಮಾತಾಗಿರುವ ಹೆಸರು. ಕಳೆದ 5-6 ದಶಕಗಳಿಂದ ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಶ್ರೀಯುತ ಕೆದ್ಲಾಯರು. ಉಡುಪಿ ಸುತ್ತಮುತ್ತಲಿನ ಸುಗಮ ಸಂಗೀತ, ಗಮಕ ವಾಚನ, ನಾಟಕ ಸಂಗೀತ, ರೂಪಕಗಳಿಗೆ ತರಬೇತಿ, ಹೀಗೆ ಸಂಗೀತದ ಹಲವು ಆಯಾಮಗಳಲ್ಲಿ ಕಾರ್ಯಕ್ರಮ ನೀಡುತ್ತಾ ನಿರ್ಣಾಯಕರಾಗಿ ಅಥವಾ ತರಬೇತುದಾರರಾಗಿ ಇವರ ಉಪಸ್ಥಿತಿಯನ್ನ ಕಾಣಬಹುದಾಗಿದೆ. ಈ ಇಳಿ ವಯಸ್ಸಿನಲ್ಲಿಯೂ ಸಂಘಟಕರ ಮನವಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಪರಿಯೇ ವಿಶಿಷ್ಟ. ಈ ಮೊದಲು ನಿರ್ಮಲ ಹೈಸ್ಕೂಲ್ ಬ್ರಹ್ಮಾವರದಲ್ಲಿ ಕನ್ನಡ ಅಧ್ಯಾಪಕರಾಗಿ ವೃತ್ತಿಯನ್ನು ನಡೆಸಿ ಇದೀಗ ವಿಶ್ರಾಂತ ಜೀವನವನ್ನ ಕೆದ್ಲಾಯರು ನಡೆಸುತ್ತಿದ್ದಾರೆ. ಬಹುಮುಖ ಪ್ರತಿಭೆಯ ಕೆದ್ಲಾಯರು ದಿವಂಗತ ಗೋಪಾಲಕೃಷ್ಣ ಅಡಿಗರ ಗೀತೆಗಳನ್ನು ಅವರ ಮುಂದೆಯೇ ಹಾಡಿ ಅಡಿಗರ ಮೆಚ್ಚುಗೆಯನ್ನ ಗಳಿಸಿದವರು. ಅಷ್ಟೇ ಅಲ್ಲ, ದಿವಂಗತ ಗೋಪಾಲಕೃಷ್ಣ ಅಡಿಗರ ಚುನಾವಣಾ ಪ್ರಚಾರದ ಸಭೆಗಳಲ್ಲಿ ಅವರ ಗೀತೆಗಳನ್ನು ಹಾಡಿ ಜನಮನ ಗೆದ್ದವರು. ಮಂಗಳೂರು ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದರಾಗಿರುವ ಕೆದ್ಲಾಯರು ದೂರದರ್ಶನದಲ್ಲಿಯೂ ತಮ್ಮ ಪ್ರತಿಭೆಯನ್ನು ಮೆರೆದವರು. ಪ್ರತಿ ವರ್ಷ ಧರ್ಮಸ್ಥಳದಲ್ಲಿ ನಡೆಯುವ ಭಜನಾ ಕಮ್ಮಟದ ಗುರುಗಳು ಶ್ರೀಯುತ ಚಂದ್ರಶೇಖರ ಕೆದ್ಲಾಯರು. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ವ್ಯಾಖ್ಯಾನಕಾರರಾಗಿ ಬೆಂಗಳೂರಿನಲ್ಲಿ ತಿಂಗಳ ಸರಣಿ ಕಾರ್ಯಕ್ರಮವಾಗಿ ನಡೆಸಲ್ಪಡುವ ಕುಮಾರವ್ಯಾಸ ಭಾರತದ ವಾಚನಕಾರರು, ಗಮಕಿಗಳು ಶ್ರೀಯುತ ಕೆದ್ಲಾಯರು. ಶ್ರೀಯುತ ಉದ್ಯಾವರ ಮಾಧವ ಆಚಾರ್ಯರ ಎಲ್ಲಾ ದೃಶ್ಯ ರೂಪಕಗಳ ಗಾಯಕರು ಕೆದ್ಲಾಯರು. ಅಷ್ಟೇ ಅಲ್ಲ, ರಂಗಭೂಮಿ ಉಡುಪಿ, ಸಮೂಹ ಉಡುಪಿ, ರಥಬೀದಿ ಗೆಳೆಯರು, ರಂಗ ಅಧ್ಯಯನ ಕೇಂದ್ರ ಕುಂದಾಪುರ, ಗೆಳೆಯರ ಬಳಗ ಹಂಗಳೂರು, ಲಾವಣ್ಯ ಬೈಂದೂರು ಇವರುಗಳು ಪ್ರಸ್ತುತಪಡಿಸುವ ಪ್ರದರ್ಶಿಸುವ ಎಲ್ಲಾ ನಾಟಕಗಳಿಗೂ ಕೆದ್ಲಾಯರು ಸಂಗೀತ ಸಂಯೋಜಕರು. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಗ್ರೇಡ್ ವರೆಗೆ ಅಭ್ಯಾಸ ಮಾಡಿರುವ ಇವರು ತಮ್ಮ ಸುಮಧುರ ಕಂಠದಿಂದ ಹಾಡಲು ಆರಂಭಿಸಿದರೆಂದರೆ ಪ್ರೇಕ್ಷಕರು ಮಂತ್ರಮುಗ್ಧರಾಗುತ್ತಾರೆ. ಸುಗಮ ಸಂಗೀತವೂ ಇವರ ಆಸಕ್ತಿಯ ಕ್ಷೇತ್ರವಾಗಿದ್ದು ಕೇಳುಗರನ್ನು ತನ್ಮಯಗೊಳಿಸುವಲ್ಲಿ ಕೆದ್ಲಾಯರು ಸಿದ್ಧಹಸ್ತರು. ಇವಿಷ್ಟೇ ಅಲ್ಲದೆ ರೂಪಕಗಳ ರಚನೆಯಲ್ಲಿ, ನಾಟಕಗಳ ಸಂಭಾಷಣೆಯಲ್ಲಿ ಕೈಯಾಡಿಸಿರುವ ಕೆದ್ಲಾಯರು ಶಾಂತಲಾ ಎನ್ನುವ ನಾಟಕಕ್ಕೆ ಸಂಭಾಷಣೆಯನ್ನು ಬರೆದಿದ್ದಾರೆ. ಕ್ರೈಸ್ತ ಧರ್ಮದ ಪವಿತ್ರ ಧರ್ಮಗ್ರಂಥವಾದ ಬೈಬಲ್ನಿಂದ ಕೆಲವು ವಿಚಾರಗಳನ್ನು ಆಯ್ದುಕೊಂಡು ಏಕತಾ ಭಾವವನ್ನು ಸೇರಿಸಿ 10 ಹಲವಾರು ರೂಪಕಗಳನ್ನು ರಚಿಸಿ ನಿರ್ದೇಶಿಸಿ ಸ್ವತಃ ಹಾಡಿ ಜನಮೆಚ್ಚುಗೆಯನ್ನ ಪಡೆದಿದ್ದಾರೆ. ಉಡುಪಿಯ ಪೇಜಾವರ ಮಠದ ಪರಮ ಪೂಜ್ಯ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಸಂಗೀತ ಸಾಧನೆಗಾಗಿ ಶ್ರೀರಾಮ ವಿಠಲ ಪ್ರಶಸ್ತಿ, ಶಿರೂರು ಮಠದ ಪರಮ ಪೂಜ್ಯ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಕೆದ್ಲಾಯರು ಗಮಕ ಪ್ರತಿಭೆಯನ್ನ ಗುರುತಿಸಿ ಕೃಷ್ಣಾನುಗ್ರಹ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಅಷ್ಟೇ ಅಲ್ಲದೆ ಮುಳಿಯ ತಿಮ್ಮಪ್ಪಯ್ಯ ಪ್ರಶಸ್ತಿ, ಮೂಡುಬಿದ್ರೆಯಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ
ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕರ್ನಾಟಕ ಶ್ರೀ ಪ್ರಶಸ್ತಿ, ನಾಟಕ ಅಕಾಡೆಮಿಯಿಂದ ಸಮ್ಮಾನ, ಹೀಗೆ ಶ್ರೀಯುತ ಕೆದ್ಲಾಯರ ಕಲಾ ಸೇವೆಯನ್ನು ಗುರುತಿಸಿ 10 ಹಲವು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಅಲಂಕರಿಸಿವೆ. ತನ್ನ ವೃತ್ತಿಯಾದ ಅಧ್ಯಾಪನದಲ್ಲೂ ಏನೂ ಕಡಿಮೆ ಇಲ್ಲವೆಂಬಂತೆ ರಾಜ್ಯ ಮಟ್ಟದ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಮತ್ತು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನೂ ಪಡೆದಿದ್ದಾರೆ. ಗುರು ಸಮಾನರಾದ ಶ್ರೀಯುತ ಕಟೀಲು ಸಿಟ್ಲ ರಂಗನಾಥರಾವ್ ಇವರಿಂದ ಇಂದು ಸಂದರ್ಶನಗೊಳ್ಳಲಿರುವ ಶ್ರೀಯುತ ಚಂದ್ರಶೇಖರ ಕೆದ್ಲಾಯರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ. ತಾವು ಕಳೆದ ಹಲವಾರು ವರ್ಷಗಳಿಂದ ಈ ಗಮಕ ಕ್ಷೇತ್ರದಲ್ಲಿ, ಸುಗಮ ಸಂಗೀತ ಕ್ಷೇತ್ರದಲ್ಲಿ, ನಾಟಕದಲ್ಲಿ, ಹೀಗೆ ಬೇರೆ ಬೇರೆ ಕಲೆಯ ವಿಭಾಗಗಳಲ್ಲಿ ನೀವು ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಪ್ರವೃತ್ತಿಯಾಗಿ. ವೃತ್ತಿಯಲ್ಲಿ ತಾವು ಶಿಕ್ಷಕರು. ಈಗ ಈ ಕಲಾ ಕ್ಷೇತ್ರದ ಸಾಧನೆಯ ಬಗ್ಗೆ, ಅದರ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನಿಮ್ಮಿಂದ ತಿಳಿದುಕೊಳ್ಳುವಂತಹ ಒಂದು ಇರಾದೆ. ಮೊದಲಿಗೆ ಸರ್, ತಾವು ಈ ಗಮಕ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆ ಏನು, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ನಾನು ಮೊದಲು ನಾಟಕಗಳಿಗೆಲ್ಲ ಹಾಡುತ್ತಿದ್ದೆ. ಆಮೇಲೆ ನಾಟಕದ ಪದ್ಯಗಳಿಗೆ, ನಾಟಕದಲ್ಲಿ ಪಾತ್ರ ಮಾಡ್ಕೊಂಡು ಹಾಡಿದ್ದೆ. ಭಜನೆ ಹಾಡುತ್ತಿತ್ತು ಊರಲ್ಲಿ. ಅದರ ಮೂಲಕ ಕಾಲೇಜಿನಲ್ಲಿ ಅಡಿಗರ ಪದ್ಯ ಹಾಡುವ ಅವಕಾಶ ಎಲ್ಲ ಸಿಕ್ಕಿತು. ಕರೆಕ್ಟ್. ನನ್ನ ಸ್ನೇಹಿತರ ಮೂಲಕ ಪ್ರಚೋದನೆ ಸಿಕ್ಕಿತು. ಅದನ್ನು ಹಾಡ್ತಾ ಇರುವಾಗ ನಮ್ಮ ಅಜಪುರ ಕರ್ನಾಟಕ ಸಂಘ ಅಂತ ಇದೆ ಇಲ್ಲಿಗೆ ನಾವು ಪ್ರತಿ ವರ್ಷ ಬೇರೆ ಬೇರೆ ಕಡೆಯಿಂದ ಗಮಕಿಗಳನ್ನ ತರಿಸಿ ಹಾಡಿಸ್ತಿತ್ತು. ಒಂದು ವರ್ಷ ಮೈಸೂರಿನ ರಾಘವೇಂದ್ರ ರಾವ್ ಅಂತ ಪ್ರಸಿದ್ಧ ಗಮಕಿಗಳವರು, ಅವರು ಬಂದು ಹಾಡ್ತಾ ಇದ್ರು. ಹಾಡಿದ್ದೆಲ್ಲ ಕೇಳಿತು. ನಾನು ಕರ್ನಾಟಕ ಸಂಘದ ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದು ಕೆಲಸ ಮಾಡ್ತಾ ಇದ್ದೆ. ಆಗ BV ಆಚಾರ್ ಅಂತ ಇಲ್ಲಿ ಬ್ರಹ್ಮಾವರದ ಪ್ರೊಫೆಸರ್ ಒಬ್ರು, ಅವರು ನನ್ನ ಪರಿಚಯ ಮಾಡಿ ಇವರು ಭಾವಗೀತೆ ಎಲ್ಲ ಚೆನ್ನಾಗಿ ಹಾಡ್ತಾರೆ ಅಂತ ಹೇಳಿದ್ರು. ಆಗ ರಾಘವೇಂದ್ರ ಹೇಳಿದ್ರು, ನೋಡಿ ಕೆದಲಾಯರೆ, ನೀವು ಕನ್ನಡ ಮಾಸ್ಟ್ರು ಭಾವಗೀತೆ ಹಾಡ್ತೀರಿ ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಹಳೆಯ ಕವಿಗಳ ಕಾವ್ಯಗಳನ್ನು ನೀವು ಗಮಕ ವಾಚನದ ಶೈಲಿಯಲ್ಲಿ ಹಾಡಬೇಕು, ಹಾಡಿ ಸಂಗೀತ ಹಾಗೂ ಅಭ್ಯಾಸ ಇದೆಯಲ್ಲ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದೆ. ಅವರ ಆ ಮಾತಿನ ಪ್ರಚೋದನೆಯಿಂದ ಹಾಡ್ಲಿಕ್ಕೆ ತೊಡಗಿದೆ. ಇಲ್ಲಿ ನೀಲಾವರದಲ್ಲಿ ರಾಮಕೃಷ್ಣಯ್ಯ ಅಂತ ಮಾಸ್ಟ್ರು ಮತ್ತೆ ಯಕ್ಷಗಾನ ಭಾಗವತರು ಎಲ್ಲ ಆಗಿದ್ರು. ಅವರು ಗಮಕ ಪರೀಕ್ಷೆಯನ್ನೆಲ್ಲ ಕಟ್ಟಿಸ್ತಾ ಇದ್ರು. ಒಕ್ಕರಣೆಯ ಟ್ರೈನಿಂಗ್ ಸ್ಕೂಲ್ನ ಮೂಲಕ ನಾನು ಅದರಲ್ಲಿ ಗಮಕ ಪರೀಕ್ಷೆಗೆ ಕಟ್ಟಿದೆ. ಗಮಕ ಪ್ರವೇಶ, ಪ್ರೌಢ, ಹೀಗೆ 2-3 ಪರೀಕ್ಷೆಯಲ್ಲಿ ಭಾಗವಹಿಸಿದೆ. ಹಾಗಾಗಿ ಅಲ್ಲಿಂದ ಗಮಕ ವಾಚನ ಮಾಡ್ಲಿಕ್ಕೆ ತೊಡಗಿದೆ. ಅಂದ್ರೆ ಗಮಕ ವಾಚನ ಮಾಡ್ಲಿಕ್ಕೆ ಅಂತಂದ್ರೆ ಆ ಪರೀಕ್ಷೆಯನ್ನು ಕಟ್ಟಿ ತೇರ್ಗಡೆ ಆಗ್ಲೇಬೇಕು ಹಾಗೇನಿಲ್ಲ. ಗಮಕ ಯಾರು ಹೇಳ್ಬೋದು. ಈಗ ಮೊದಲೆಲ್ಲ ಯಕ್ಷಗಾನ ಕಲಾವಿದರು ಯಕ್ಷಗಾನದ ಶೈಲಿಯಲ್ಲಿ ಮಳೆಗಾಲದಲ್ಲಿ ದೇವಸ್ಥಾನಗಳಲ್ಲಿ ಇದು ಕುಮಾರವ್ಯಾಸ ಭಾರತ, ತೊರವೆ ರಾಮಾಯಣ ಇದನ್ನೆಲ್ಲ ವಾಚನ ಮಾಡ್ತಿದ್ರು. ಅದನ್ನು ಎಲ್ಲ ಕೇಳಿದ್ದೆ ನಾನು. ಆಯ್ತಾ, ಅದು ಅವರ ಶೈಲಿಯಲ್ಲಿ ಮಾಡ್ತಾ ಇದ್ರು. ಅವರು ಅದಕ್ಕೆ ಅರ್ಥಕ್ಕೆ ಸರಿಯಾಗಿ ವಾಚನ ಮಾಡ್ತಿದ್ರು, ಕೆಲವು ರಾಗಗಳನ್ನು ಉಪಯೋಗಿಸ್ಕೊಂಡು. ಹಾಗಾಗಿ ಸಂಗೀತ ಅಂತಲೇ ಅಲ್ಲ, ಹಾಡುವ ಒಂದು ಶೈಲಿ, ಗಮಕದ್ದೇ ಒಂದು ಶೈಲಿ ಅಂತ ಉಂಟು. ಆ ಭಾವನೆ ಎಲ್ಲ ವ್ಯಕ್ತವಾಗಬೇಕು, ಅದಕ್ಕೆ ಸರಿಯಾಗಿ ಹಾಡುವುದು ಅಂತ. ಅಂದ್ರೆ ಈ ಗಮಕ ಪರೀಕ್ಷೆಗಳನ್ನು ಕಟ್ಟಿ ಅದನ್ನು ಇದು ಮಾಡಿದ್ರೆ ಅದು ಹೆಚ್ಚು ಒಳ್ಳೆಯದು. ಸ್ವಲ್ಪ ಅದರದ್ದು ಒಂದು ಸರಿಯಾದ ಮಾರ್ಗ ಎಲ್ಲ ಸಿಗ್ತದೆ. ಹಾಗೆ ಈಗ ತಾವು ಪ್ರವೃತ್ತಿಯಾಗಿ ಆರಿಸಿದ್ದೀರಿ ಗಮಕ ಕ್ಷೇತ್ರವನ್ನು ಅಥವಾ ಯಾವುದೇ ಕಲಾಕ್ಷೇತ್ರವನ್ನು? ನಾನು ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದದ್ದು. ಅಧ್ಯಾಪಕರಿಗೆ ಗಮಕ ಒಳ್ಳೆಯದು. ಅದು ನಾನು ಭಾಷಾ ಅಧ್ಯಾಪಕ, ಕನ್ನಡ ಅಧ್ಯಾಪಕ. ಬಂದ ಕಾವ್ಯಗಳನ್ನೆಲ್ಲ ಹಾಡಿದ್ರೆ ಮಕ್ಕಳಿಗೆ ಇನ್ನಷ್ಟು ಪರಿಣಾಮಕಾರಿ ಆಗ್ತದೆ. ಈಗ ಇಷ್ಟು ವರ್ಷಗಳಿಂದ ತಾವು ಗಮಕಿಗಳಾಗಿ ಅಥವಾ ಬೇರೆ ಬೇರೆ ಕಲಾ ಪ್ರಕಾರದಲ್ಲಿ ತಾವು ತಮ್ಮ ಒಂದು ತೊಡಗಿಸಿಕೊಳ್ಳುವಿಕೆಯಿಂದ ಆ ಕಲೆಗೆ ಒಂದು ತಮ್ಮಿಂದಾದಂತಹ ಸೇವೆಯನ್ನು ಮಾಡಿದ್ದೀರಿ. ಇವತ್ತಿನ ದಿನಕ್ಕೆ ನಿಮ್ಗೆ ಅದು ಒಂದು ಮನಸ್ಸಿಗೆ ಸಂತೃಪ್ತಿಯನ್ನು ಕೊಟ್ಟಿದೆಯಾ? ಹೌದೌದು, ತುಂಬಾ ಸಂತೃಪ್ತಿ ಕೊಟ್ಟಿದೆ. ಎಷ್ಟೋ ಕಾವ್ಯಗಳನ್ನು ನಾನು ವಾಚನ ಮಾಡಿದ್ದೇನೆ, ಅದರದ್ದು ರೆಕಾರ್ಡ್ ಕೂಡ ಎಲ್ಲ ಆಗಿದೆ. ತುಂಬಾ ಜನ ಮೆಚ್ಚಿಕೊಂಡಿದ್ದಾರೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಮೆಚ್ಚಿಕೊಂಡಿದ್ದಾರೆ ಅಂದ್ರೆ, ವೇದಿಕೆಯಲ್ಲಿ ಹಾಡ್ತಾ ಇದ್ದು ಕೆಳಗಡೆ ಬಂದ ಮೇಲೆ ಬಹಳ ಕಾಲಿಗೆಲ್ಲ ಬಿದ್ದು ಬಹಳ ಚೆನ್ನಾಗಿ ಹಾಡಿದ್ರಿ ಅಂತ ಹೇಳುವವರು ಇದ್ದಾರೆ.
ಅದರ ಮೇಲೆ ನಾನು ಕ್ಲಾಸ್ನಲ್ಲಿ ಕೂಡ ಕರ್ಣನಾರೆಂದ ಅಂತ ಕುಮಾರವ್ಯಾಸನ ಭಾರತದ ಹಾಡಿದಾಗ ಕೆಲವು ಮಕ್ಕಳು ಭಾವುಕರಾಗಿ ಕಣ್ಣೀರು ಹಾಕಿದ್ದು ಉಂಟು. ಕರ್ಣನ ಬಗ್ಗೆ ಮಾಡಿದ ಕರೆಕ್ಟ್ ಕರೆಕ್ಟ್. ಅಷ್ಟು ಭಾವುಕರಾಗಿದ್ದಾರೆ. ಅದರಿಂದ ಅಷ್ಟು ಪರಿಣಾಮ ಬೀರ್ತದೆ ಅದು. ಈ ಗಮಕ ಕ್ಷೇತ್ರವನ್ನು ವೃತ್ತಿಯಾಗಿಯೇ ಆಯ್ಕೆ ಮಾಡುವುದಕ್ಕೆ ಈಗಿನ ಕಾಲಘಟ್ಟದಲ್ಲಿ ಸಾಧ್ಯ ಉಂಟಾ? ಅಂದ್ರೆ ವೃತ್ತಿಯಾಗಿ ಮಾಡಿಕೊಳ್ಳಬಹುದು, ಆದ್ರೆ ಈ ಕಾಲದಲ್ಲಿ ಗಮಕಕ್ಕೆ ಸ್ವಲ್ಪ ಹಿನ್ನೆಲೆ ಉಂಟಾಗಿತ್ತು. ಆಯ್ತು, ಮೊದಲಿನಷ್ಟು ಇಲ್ಲ. ಮೊದಲು ಕೂಡ ಅದನ್ನು ವೃತ್ತಿಯಾಗಿ ಅಂತ ಮಾಡಲಿಲ್ಲ, ಅಲ್ಲಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲ ಇದ್ದುಕೊಂಡು ಹಾಡ್ತಾ ಇದ್ರು. ವೃತ್ತಿಯಾಗಿ ಮಾಡಿದರೆ ಅವರಿಗೆ ಬೇಕಾದಷ್ಟು ಸಂಭಾವನೆಗಳು ಸಿಗದೆ ಹೋಗಬಹುದು. ಕರೆಕ್ಟ್. ಅದನ್ನು ಉಪವೃತ್ತಿಯಾಗಿ ಉಪ ಕಲೆಯಾಗಿ ಇಟ್ಕೊಂಡು ಮಾಡಬಹುದು. ಹಾಗೆ ಈ ಗಮಕದ ಮೂಲ ಉದ್ದೇಶ ಏನಿರಬೇಕು ಸರ್? ಏನದರ ಉದ್ದೇಶ? ಮೂಲ ಉದ್ದೇಶ ನಮ್ಮ ಹಳೆಯ ಕಾವ್ಯಗಳು, ಪುರಾಣಗಳು ಇದನ್ನೆಲ್ಲ ಜನರಿಗೆ ತಲುಪಿಸುವಂತಹದ್ದು. ಹೀಗೆ ಓದಿದ್ರೆ ಆಗುವುದಕ್ಕಿಂತ ಗಮಕ ವಾಚನ ಭಾವನೆಯ ಮೂಲಕ ಓದಿದಾಗ ಅದರ ಅರ್ಥ ಇನ್ನಷ್ಟು ಸ್ಪಷ್ಟವಾಗಿ ಜನತೆಗೆ ಮುಟ್ಟುತ್ತದೆ. ಅದರ ಮೌಲ್ಯಗಳನ್ನೆಲ್ಲ ಸಮಾಜದಲ್ಲಿ ಬಿತ್ತಲಿಕ್ಕೆ ಸಾಧ್ಯ ಇರ್ತದೆ. ಹಾಗೆ ಕಾವ್ಯದ ಮೌಲ್ಯಗಳು ಕರೆಕ್ಟ್ ಜನರಿಗೆ ಬೇಕಲ್ಲ, ಅದನ್ನು ಮುಟ್ಟಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಅದು ಒಳ್ಳೆಯದು ಅಂತ. ಹಾಗೆ ಈ ಗಮಕದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಅಥವಾ ಸಾಂಪ್ರದಾಯಿಕ ಅಂತ ನಾವೇನಾದ್ರೂ ಹೇಳುದಿದ್ರೆ ಅದರ ಗುಣಲಕ್ಷಣಗಳು ಏನು? ಸಾಮಾನ್ಯವಾಗಿ ಈ ಗಮಕ ಅಂತ ಹೇಳೋದು ಹಿಂದಿನಿಂದಲೂ ಇದೆ. ರಾಜರ ಕಾಲದಲ್ಲಿಯೂ ಕೂಡ ರಾಜರ ಆಸ್ಥಾನದಲ್ಲಿ ಕವಿ, ಗಮಕಿ, ವಾದಿ, ವಾಗ್ಮಿ ಅಂತ ಪಂಡಿತರು ಇರ್ತಾ ಇದ್ರು. ಕವಿ ಕಾವ್ಯವನ್ನು ಬರೀತಾನೆ, ಗಮಕಿ ಆದವನು ಆ ಕಾವ್ಯವನ್ನು ಹಾಡಿ ಅದರ ಸಾರವನ್ನ, ಅದರ ಭಾವವನ್ನ, ಅದರ ಮೌಲ್ಯವನ್ನ ಜನತೆಗೆ ಮುಟ್ಟಿಸ್ತಾನೆ. ಹಾಗಾಗಿ ಪರಂಪರೆಯಿಂದ ರಾಜರ ಕಾಲದಿಂದಲೂ ಅದು. ಅಂದ್ರೆ ಇದು ಇದರ ಮೂಲ ಎಲ್ಲಿಂದ ನಾವು ತಿಳ್ಕೊಳ್ಬಹುದು? ಅಂದ್ರೆ ಯಾವ ಕಾಲದಿಂದ ಇದು ಹುಟ್ಟಿತು ಅಂತ ತಗೊಳ್ಬಹುದು? ಅಲ್ಲ, ಮೂಲ ಅಂದ್ರೆ ಹಿಂದಿನ ರಾಜರ ಕಾಲದಲ್ಲಿ. ಅದಕ್ಕೆ ಒಂದು ಕಾಲಮಾನವನ್ನ ನಿಗದಿ ಮಾಡುವುದು ಕಷ್ಟ ಆದಿತ್ತು. ರಾಜರ ಕಾಲದಲ್ಲೆಲ್ಲ ನಮ್ಮ ಪುಲಕೇಶಿಯಂತಹ ರಾಜರು ಇವರೆಲ್ಲ ಇದ್ರಲ್ಲ, ಅವರ ಕಾಲದಲ್ಲಿಯೂ ಕೂಡ ನಮ್ಮ ಕಾವ್ಯದ ವಾಚನ ಇದು ಪದ್ಧತಿ ಇದ್ದಿತ್ತು. ಕರೆಕ್ಟ್. ಹಿಂದೆ ಸಂಸ್ಕೃತ ಕಾವ್ಯಗಳಲ್ಲಿಯೂ ಅದು ಇದ್ದಿತ್ತು, ಅದನ್ನು ಓದ್ತಾ ಇದ್ರು. ಹಾಗೆ ಈಗ ಕನ್ನಡ ಕಾವ್ಯಗಳು ಬಂದಾಗ ಕದಂಬರ ಕಾಲದಿಂದಲೂ ನಾವು ಅದನ್ನ ನೋಡಬಹುದಿತ್ತು. ನಮ್ಮ ಕನ್ನಡದ ಕವಿಗಳೆಲ್ಲ ಬರೋದನ್ನು ಓದ್ತಾ ಇದ್ರು ಹಿಂದೆ. ಅದು ಅದೇ ಈ ಗಮಕದ ಉಗಮ ಮತ್ತು ಕಾಲಘಟ್ಟದ ಬಗ್ಗೆ ಸರಿಯಾಗಿ ನಮ್ಗೆ ಇದಮಿತ್ತಂ ಅಂತ ಹೇಳಲಿಕ್ಕೆ ಬರುದಿಲ್ಲ. ಹಾಗಾಗಿ ಇಲ್ಲ, ಅದಂದ್ರೆ ಅದಕ್ಕೆ ದಾಖಲೆಗಳಿಲ್ಲ ಅಂತ. ಹಿಂದಿನಿಂದಲೂ ಗಮಕ ಅನ್ನೋದು ಇದ್ದೇ ಇದೆ ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ ನಮ್ಮ ಚರಿತ್ರೆಗಳಲ್ಲಿ ಅದನ್ನು ಹೇಳಿದ್ದಾರೆ. ರಾಜರ ಆಸ್ಥಾನದಲ್ಲಿ ಕವಿ, ಗಮಕಿ, ವಾದಿ, ವಾಗ್ಮಿ ಅಂತ ಪಂಡಿತರು ಇರ್ತಾ ಇದ್ರು ಅಂತ ಹೇಳೋದ್ರಿಂದ ಆ ರಾಜರ ಕಾಲದಿಂದಲೂ ಅದು ಇದೆ ಅಂತ ನಾವು ಹೇಳಬಹುದು. ಈ ಗಮಕ ಎನ್ನುವಂಥದ್ದು ಯಾವುದಾದರೂ ಸೋದರ ಕಲೆಗಳಿಂದ ಪ್ರೇರೇಪಿಸಲ್ಪಟ್ಟಿದೆಯೇ? ಅಂದ್ರೆ ದಕ್ಷಿಣಾದಿ ಸಂಗೀತ ಇರ್ಬೋದು, ಅಥವಾ ಹರಿಕಥೆ ಇರ್ಬೋದು, ಯಕ್ಷಗಾನ ಇರ್ಬೋದು, ಇವುಗಳಿಂದೆಲ್ಲ ಪ್ರೇರೇಪಣೆ ಪಟ್ಟು ಇದರ ಉಗಮ ಆಗಿದ್ದ, ಅಥವಾ ಇದೊಂದು ವೈಯಕ್ತಿಕವಾಗಿ ಬೇರೆ ಆದ ರೀತಿಯಲ್ಲಿ ರೂಪುಗೊಂಡದ್ದ, ಹೇಗೆ ಸರ್? ಅಲ್ಲ, ಅದಂದ್ರೆ ಸಂಗೀತದ ಮೂಲಕ ಬಂದದ್ದು. ಯಾಕಂದ್ರೆ ಸಂಗೀತ ಆರಂಭ, ಸಂಗೀತವನ್ನ ಅದಕ್ಕೆ ಅಳವಡಿಸಿದಾಗ ಸಂಗೀತದಲ್ಲಿ ಅನೇಕ ರಾಗಗಳಿವೆ, ರಾಗ ಭಾವಗಳು ಅಂತ ಇದೆ. ಭಾವನೆಗೆ ಸರಿಯಾಗಿ ರಾಗಗಳು ಪ್ರತ್ಯೇಕ ಆಗುತ್ತದೆ. ಆ ರಾಗ ಭಾವವನ್ನು ಉಪಯೋಗಿಸಿ ಸಾಹಿತ್ಯವನ್ನು ಹಾಡಿದಾಗ ಆ ಭಾವ ಸ್ಪಷ್ಟವಾಗಿ ಜನತೆಗೆ ಮುಟ್ಟುತ್ತದೆ. ಹಾಗಾಗಿ ಸಂಗೀತದ ಮೂಲಕ ಅದಕ್ಕೆ ಪ್ರೇರಣೆ ದೊರಕಿರಬಹುದು. ಆಮೇಲೆ ಯಕ್ಷಗಾನ ಮತ್ತೊಂದು ಅಂಗ, ಅದು ಮತ್ತೆ ಬೇರೆಯಾಗಿ ಬೆಳೆದು ಬಂದದ್ದು. ಕರೆಕ್ಟ್. ಆ ಯಕ್ಷಗಾನದ ಹಾಡುಗಾರಿಕೆಯ ಶೈಲಿಯು ಈಗ ನಮ್ಮ ಕರಾವಳಿಯಲ್ಲಿ ಯಕ್ಷಗಾನ ಬಹಳ ಪ್ರಸಿದ್ಧವಾದದ್ದು. ಕರೆಕ್ಟ್. ಆಯ್ತಾ? ಅದರ ಶೈಲಿಯಲ್ಲಿಯೂ ಹಾಡಿದ್ರೆ ಇಲ್ಲಿ ಅದು ಪ್ರಸಿದ್ಧ ಆಗಿ ಜನತೆಗೆ ಮುಟ್ಟುವಂತಹ ಸಾಧ್ಯತೆ ಇದೆ. ಆದ್ರಿಂದ ನಮ್ಮ ಗಮಕಿಗಳಲ್ಲಿ ಈಗ ಮೈಸೂರು, ಬೆಂಗಳೂರು ಮೊದಲಾದ ಕಡೆಗಳಲ್ಲಿರುವ ಗಮಕಿಗಳಲ್ಲಿ ಸಾಮಾನ್ಯ ದಕ್ಷಿಣಾದಿ ಸಂಗೀತದ ಹೆಚ್ಚು ಭಾವನೆಗಳು ಇವೆ. ಆಚೆ ಗದಗದ ಸೈಡಿಗೆಲ್ಲ ಹೋದರೆ ಅಲ್ಲಿ ಹಿಂದೂಸ್ತಾನಿ ಸಂಗೀತ ಹೆಚ್ಚು. ಅವರದ್ದು ಹಿಂದೂಸ್ತಾನಿ ಸಂಗೀತದ ಪ್ರಭಾವ ಇದರ ಮೇಲೆ ಬರ್ತದೆ. ನಮ್ಮ ಕಲಾವಿದರಲ್ಲಿ ಇಲ್ಲಿ ಯಕ್ಷಗಾನದ ಪ್ರಭಾವ ಇರೋದ್ರಿಂದ ಯಕ್ಷಗಾನದ ಪ್ರಭಾವ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತದೆ. ಹೌದು. ಗಮಕದ ಆಶಯ ಅಂತ ಅಂದ್ರೆ ಏನು ಸರ್? ಅದನ್ನು ಈಡೇರಿಸಬೇಕಾದ್ದು ಯಾರು?
ಗಮಕದ ಆಶಯ ಅಂತಂದ್ರೆ ಕಾವ್ಯವನ್ನ ಜನತೆಗೆ ಮುಟ್ಟಿಸುವಂತಹದ್ದು, ಕಾವ್ಯ ಮೌಲ್ಯಗಳನ್ನ ಸಮಾಜದಲ್ಲಿ ಬಿತ್ತರಿಸುವಂತಹದ್ದು. ಅದನ್ನು ಹಾಡುವುದರ ಮೂಲಕ ಒಳ್ಳೆಯ ಮೌಲ್ಯಗಳು, ಆ ಕಥೆಯಲ್ಲಿ ಬರುವ ಮೌಲ್ಯಗಳು ಇದೆಲ್ಲ ಜನತೆಗೆ ಗೊತ್ತಾಗುತ್ತದೆ, ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ. ಅದನ್ನು ಮುಟ್ಟಿಸುವ ಜವಾಬ್ದಾರಿ ಗಮಕಿಗೆ ಇದೆ. ಅವನು ಅದನ್ನು ಹಾಡುವುದರ ಮೂಲಕ ಆ ತರಹ ಜನತೆಗೆ ಹೇಳಬಹುದು. ಈ ಗಮಕಕ್ಕೆ ಸಾಮಾನ್ಯವಾಗಿ ಈ ಕುಮಾರವ್ಯಾಸ ಭಾರತ, ತೊರವೆ ರಾಮಾಯಣ, ಜೈಮಿನಿ ಭಾರತ ಇತ್ಯಾದಿ ಕಾವ್ಯಗಳನ್ನು ಉಪಯೋಗಿಸಲಾಗ್ತದೆ. ಈ ಮಂಕುತಿಮ್ಮನ ಕಗ್ಗ, ಶ್ರೀರಾಮಾಯಣ ದರ್ಶನಂ, ಆಮೇಲೆ ಈ ಶರಣರ ವಚನಗಳು ಇವುಗಳನ್ನೆಲ್ಲ ಉಪಯೋಗಿಸಬಹುದೇ? ಖಂಡಿತ ಉಪಯೋಗಿಸಬಹುದು. ಇದುವರೆಗೆ ಉಪಯೋಗಿಸಿದ್ದು ಉಂಟು. ನಾನೇ ಹಾಡಿದ್ದುಂಟು. ರಾಮಾಯಣ ದರ್ಶನಂ ಇಡೀ ಕಾವ್ಯದ ರಸವತ್ತಾದ ಭಾಗಗಳನ್ನ ಬೆಂಗಳೂರಿನಲ್ಲಿ ಸುಮಾರು 1-2 ವರ್ಷಗಳ ಕಾಲ ನಾನು ಹಾಡಿ ಆರ್ ಗಣೇಶರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದು, ಅದೆಲ್ಲ CD ಎಲ್ಲ ಆಗಿದೆ. ಆದ್ರೆ ಕುಮಾರವ್ಯಾಸ ಭಾರತದಷ್ಟು ಸುಲಭದಲ್ಲಿ ರಾಮಾಯಣ ದರ್ಶನ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಅದು? ಅಂದ್ರೆ ಅಲ್ಲಿ ಏನು ಕ್ಲಿಷ್ಟತೆ ಉಂಟು? ಅಲ್ಲಿ ಸಂಧಿ ಪದಗಳು ತುಂಬಾ ಇರ್ತವೆ, ಕಷ್ಟ ಶಬ್ದಗಳು ಇರ್ತವೆ. ಅದನ್ನೆಲ್ಲ ಸರಿ ತಿಳ್ಕೊಂಡು ಹಾಡ್ಬೇಕು. ಗಮಕಿ ಆದವನು ಸಾಹಿತ್ಯವನ್ನ ಅರ್ಥ ಮಾಡಿಕೊಂಡು ಭಾವಕ್ಕೆ ಸರಿಯಾಗಿ ಹಾಡ್ಬೇಕಾಗ್ತದೆ. ಅದು ಆ ತರಹ ಉದುದ್ದ ಸಂಧಿ ಪದಗಳಿದ್ದಾಗ ಬಿಡಿಸಿ ಹೇಳುದು, ಹಾಡುವುದು ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕಾಗ್ತದೆ ಮೊದಲೇ. ಈ ಯಕ್ಷಗಾನ ಪ್ರಸಂಗಗಳನ್ನು ಗಮಕಕ್ಕೆ ಕಲೆಗೆ ಅಳವಡಿಸಲು ಸಾಧ್ಯ ಉಂಟಾ? ಅಳವಡಿಸಬಹುದು, ಆದ್ರೆ ಯಕ್ಷಗಾನ ಆಗಿ ಕೇಳಬಾರದು, ಗಮಕವಾಗಿ ಕೇಳಬೇಕು. ಪದ್ಯ ಬಂದ ಕೂಡಲೇ ಭಾಗವತರು ಎತ್ತುಗಡಿ ಮಾಡಿ ಇದು ಮಾಡ್ತಾರಲ್ಲ, ಅದರ ಮಾಡಬಾರದು. ಭಾವಯುಕ್ತವಾಗಿ ಹಾಡ್ಲಿಕ್ಕೆ ಪ್ರಯತ್ನ. ಅಂದ್ರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗ ನೋಡಿ, ಈಗ ಯಕ್ಷಗಾನದ್ದು ಒಂದು ನಳದಮಯಂತಿಯಿಂದ ಒಂದು ಪ್ರಸಂಗ ಉಂಟು ಅಂತ ಇಟ್ಕೊಳ್ಳಿ. ಆ ಪ್ರಸಂಗದ ಎಲ್ಲಾ ಪದ್ಯಗಳನ್ನು ಒಂದು ಗಮಕ ವಾಚನದ ಮೂಲಕ ಮಾಡ್ಲಿಕ್ಕೆ ಬರ್ತದೆ? ಹಾಗಾದ್ರೆ ಬರ್ತದೆ, ಮಾಡಬಹುದು. ಮಾಡಬಹುದು. ಅಲ್ಲಿ ಆ ತಾಳ, ಅದರ ನಡೆ, ಅದನ್ನೆಲ್ಲ ಬಿಟ್ಟು ಗಮಕದ ಶೈಲಿಯಲ್ಲೇ ಮಾಡಬಹುದು. ಗಮಕವನ್ನು ತಾಳಬದ್ಧವಾಗಿ ಹಾಡ್ಲಿಕ್ಕೆ ಆಗ್ತದೆ. ಈಗ ಷಟ್ಪದಿ, ವಾರದ ಷಟ್ಪದಿ, ಭಾಮಿನಿ ಷಟ್ಪದಿ, ಇದನ್ನೆಲ್ಲ ಆ ಛಂದಸ್ಸಿನ ನಡೆಗನುಸಾರವಾಗಿ ಹಾಡ್ಲಿಕ್ಕೆ ಆಗ್ತದೆ. ಆದ್ರೆ ಅದಕ್ಕೆ ಸ್ವಲ್ಪ ಅವನಲ್ಲಿ ಇದು ತಾಳದ ಮಹತ್ವ ಇದೆಲ್ಲ ಗೊತ್ತಿರಬೇಕಾಗ್ತದೆ. ಸಂಧಿ ಬಿಡಿಸುವುದು, ನಿಲ್ಲಿಸುವುದು, ಇದನ್ನೆಲ್ಲ ಕರೆಕ್ಟ್ ನೋಡ್ಕೊಂಡು ಮಾಡಬೇಕಾಗ್ತದೆ. ಅಂದ್ರೆ ಸಾಹಿತ್ಯದ ಜ್ಞಾನ ಎನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು, ಬಹಳ ಮುಖ್ಯ. ಅವನಿಗೆ ಅರ್ಥ ಆಗಿ ಅದನ್ನು ಹಾಡಬೇಕು. ಗಮಕದಲ್ಲಿ ಹಾಡಿನಷ್ಟೇ ಮಹತ್ವ ವಿವರಣೆಗೂ ಉಂಟಾ, ಅಥವಾ ವಿವರಣೆಗೆ ಹಾಡಿಗಿಂತ ಹೆಚ್ಚಿನ ಮಹತ್ವ ಇರುವುದಾ? ಹೇಗೆ ಇದು ಸರ್? ಅಲ್ಲ, ಇದು ಎರಡೂ ಸಮಾನ. ಎರಡೂ ಸಮಾನವಾಗಿ ಇರಬೇಕು. ವಿವರಣೆ ಯಾಕೆ ಅಂತ ಹೇಳಿದ್ರೆ, ಹಾಡುವುದರ ಮೂಲಕ ಭಾವವನ್ನು ಧ್ವನಿಸಬಹುದು. ಅದರ ಒಳಾರ್ಥ, ಸೂಕ್ಷ್ಮ ಅರ್ಥ, ಇದನ್ನೆಲ್ಲ ವಿವರಣೆ ಮಾಡುವವರು ಹೇಳಿದಾಗ ಅದು ಹೆಚ್ಚು ಪರಿಣಾಮಕಾರಿ ಆಗ್ತದೆ. ಕೇಳುವವರು ಅದನ್ನು ಭಾವಿಸಿಕೊಳ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಹೌದು, ಕರೆಕ್ಟ್. ವಿದ್ವಾಂಸರು ಅದರಲ್ಲಿರುವ ಧ್ವನಿ ಸಂಕೇತಗಳನ್ನ ಎಲ್ಲ ಭಾವಿಸಿಕೊಂಡು ಅದನ್ನ ಸೂಕ್ಷ್ಮವಾಗಿ ಹೇಳಿದರೆ ಅವನಿಗೆ ಇನ್ನಷ್ಟು ಸಂತೋಷ ಆಗುತ್ತೆ. ರಾಗದ ಮೂಲಕ ಆದ, ಭಾವದ ಮೂಲಕ ಆದ ಸಂತೋಷದ ಜೊತೆಗೆ ವೈಚಾರಿಕವಾದ ಸಂತೋಷವೂ ಉಂಟಾಗ್ತದೆ. ಕರೆಕ್ಟ್. ಈ ಗಮಕಗಳಲ್ಲಿ ನವರಸಗಳ ಪ್ರತಿಪಾದನೆಯನ್ನು ಸಮರ್ಥವಾಗಿ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಯಾಕೆಂತಂದ್ರೆ ಇಲ್ಲಿ ಯಾವುದೇ ಹಿಮ್ಮೇಳ ಇಲ್ಲ. ಈಗ ಬೇರೆ ಎಲ್ಲ ಸಂಗೀತ ಪ್ರಕಾರಗಳಲ್ಲಿ ಹಿಮ್ಮೇಳ ಉಂಟು, ಇಲ್ಲಿ ಹಿಮ್ಮೇಳ ಇಲ್ಲ, ಕೇವಲ ಒಂದು ಶ್ರುತಿ ಪೆಟ್ಟಿಗೆ ಮಾತ್ರ ಇರುವಂತದ್ದು. ಇದರಲ್ಲಿ ನವರಸಗಳನ್ನೂ ಕೂಡ ಸಮರ್ಥವಾಗಿ ನಿಭಾಯಿಸುವುದು ಹೇಗೆ? ಅಲ್ಲ, ಮಾಡಬಹುದು. ನವರಸಗಳನ್ನ ಹೇಳಲಿಕ್ಕೆ ಬರ್ತದೆ. ಯಾಕೆ ಅಂತ ಹೇಳಿದ್ರೆ, ನವರಸಗಳು ನಾದದ ಮೂಲಕ ಬರುವುದು. ಕರೆಕ್ಟ್. ನಾದದಲ್ಲಿ, ಸಂಗೀತದಲ್ಲಿ ದುಃಖದ ಭಾವ ಇರುವಂತಹ ರಾಗಗಳು ಇವೆ, ಶೌರ್ಯದ ಭಾವ ಇರುವಂತಹ ರಾಗಗಳಿವೆ. ಕರೆಕ್ಟ್. ಆಮೇಲೆ ನಮ್ಮ ಧ್ವನಿಯ ಮೂಲಕ ಅದನ್ನ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇದೆ. ಈಗ ಒಂದು ಮೋಹನ ರಾಗವನ್ನೇ ಇಟ್ಟುಕೊಂಡು ಅದರಲ್ಲಿ ವೀರತನದ ಕೆಲವು ಭಾವಗಳನ್ನ ವ್ಯಕ್ತಪಡಿಸ್ತಾ ಹೋಗ್ಬೋದು. ಕರೆಕ್ಟ್. ಅದೇ ಮೋಹನ ರಾಗವನ್ನ ಇಟ್ಕೊಂಡು ಧ್ವನಿಯನ್ನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಮೃದುವಾದ ಧ್ವನಿಯ ಮೂಲಕ ಮೃದು ಭಾವಗಳನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಕರೆಕ್ಟ್. ಹಾಗೆ ಅಥವಾ ಶಿವರಂಜನಿಯಂತಹ ರಾಗ ಇದ್ರೆ ಅದರಲ್ಲಿ ದುಃಖದ ಛಾಯೆ ಹೆಚ್ಚಾಗಿರುತ್ತದೆ. ಅದನ್ನ ಉಪಯೋಗಿಸಿಕೊಂಡ ದುಃಖದ ಪದ್ಯಗಳನ್ನ ಹಾಡಲಿಕ್ಕೆ ಬರ್ತದೆ. ಹಾಗೆ ಸಂತೋಷದಿದ್ರೆ ನಮ್ದು ಯಾವುದು ಅಭೇರಿ ಇಂತಹ ರಾಗಗಳನ್ನ ಹಾಡಲಿಕ್ಕೆ ಬರ್ತದೆ. ಹಿಂದೋಳ ಇಂತಹ ರಾಗಗಳನ್ನೆಲ್ಲ ಹಾಕಿದರೆ ಅದರ ಭಾವಕ್ಕೆ ಸರಿಯಾಗಿ ನಾವು ವ್ಯಕ್ತಪಡಿಸಲಿಕ್ಕೆ ಆಗ್ತದೆ.
ಈ ಗಮಕ ಕ್ಷೇತ್ರದಲ್ಲಿ ನಿಮಗೆ ತೊಡಕುಗಳು ಅಂತ ಅನ್ನಿಸಿರೋ ಅಂಶಗಳೇನಾದ್ರೂ ಉಂಟಾ? ತೊಡಕು ಅಂಥದ್ದೇನಿಲ್ಲ. ಹಾ, ನಾವು ಗಮಕ ಕ್ಷೇತ್ರದಲ್ಲಿ ಆಗುವಾಗ ಸಾಮಾನ್ಯವಾಗಿ ವಿವರಣೆ ಇದ್ರೆ, ಆ ವಿವರಣೆ ಶ್ರುತಿಬದ್ಧವಾಗಿ ಇದ್ರೆ ಗಮಕಿಗೆ ಹಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಹಾ, ಕರೆಕ್ಟ್. ವಿವರಣೆ ಮಾಡುವವರು, ಪ್ರವಚನ ಮಾಡುವವರು ಸ್ವಲ್ಪ ಶ್ರುತಿ ಬದ್ಧವಾಗಿ ಪ್ರವಚನ ಮಾಡ್ತಾ ಇದ್ರೆ, ಭಾವಯುಕ್ತವಾಗಿ ಮಾಡ್ತಾ ಇದ್ರೆ, ಆ ಭಾವ ಇವನಲ್ಲಿ ತುಂಬಿಕೊಂಡು ಇವನು ಹಾಡುವಾಗಲೂ ಆ ಭಾವ ಬರುವುದಕ್ಕೆ ಸಾಧ್ಯ ಇದೆ. ಕರೆಕ್ಟ್. ಆಯ್ತಾ? ಅವರು ಶ್ರುತಿ ಬಿಟ್ಟು ಹೇಳಿದ್ರೆ ಇವನು ಶ್ರುತಿಯನ್ನೇ ಇಟ್ಟುಕೊಂಡು ಅದಕ್ಕೆ ಗಮನಿಸಿಕೊಂಡು ತಡವಾಗಿ ತಕ್ಕೊಳ್ಬೇಕಾಗ್ತದೆ. ಹಾಗೆ ಇಬ್ಬರೂ ಭಾವಯುಕ್ತವಾಗಿ ಹಾಡ್ತಾ ಇದ್ರೆ, ಅವರು ಆ ಭಾವದಲ್ಲಿ ಮಾತಾಡಿದ್ರೆ ಇವನು ಮುಂದಿನ ಭಾವವನ್ನು ತಕ್ಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಕರೆಕ್ಟ್. ಮತ್ತೆ ಒಂದು ಪದ್ಯಕ್ಕೆ ಅದು ಎಷ್ಟು ವಿವರಣೆ ಏನು, ಈ ಹಾಡುಗಾರಿಕೆಯ ಮೂಡ್ ಏನಿದೆ ಅದು ಮುಗಿಯೋದ್ರ ಒಳಗೆ ಇರಬೇಕು ವಿನಃ ವಿವರಣೆಯೇ ತುಂಬಾ ಅದು ನಾನು ಕೇಳಬೇಕು ಅಂತಿದ್ದೆ. ಕರೆಕ್ಟ್. ಪದ್ಯಗಳು ಕಡಿಮೆ ಆದಾಗ ಅದು ಪರಿಣಾಮ ಅಷ್ಟು ಆಗುದಿಲ್ಲ. ಅಂದ್ರೆ ಈಗ ಉದಾಹರಣೆಗೆ ಒಂದು ಈಗ ಯಾವುದೋ ಒಂದು ಕುಮಾರವ್ಯಾಸ ಭಾರತದ್ದು ಒಂದು ಪದ್ಯವನ್ನು ನೀವು ಹೇಳಿದ್ರಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಎಷ್ಟು ಹೊತ್ತಿನ ವಿವರಣೆ ಬೇಕಾದೀತು? ಅದೇ ಅದು ಪದ್ಯ ಹೇಳಲಿಕ್ಕೆ 1 ನಿಮಿಷ 2 ನಿಮಿಷ ಬೇಕಾಗುವ ಒಂದು ಷಟ್ಪದಿ ಹೇಳಲಿಕ್ಕೆ. ಕರೆಕ್ಟ್. ಆಯ್ತಾ? ಇವರು ಸಾಧಾರಣ 15 ನಿಮಿಷ ಅದಕ್ಕೆ ವಿವರಣೆ ಕೊಡ್ತಾ ಇದ್ರೆ ಆಗ ಆ ಭಾವನೆ ಉಳಿಯುವುದಿಲ್ಲ. ಕರೆಕ್ಟ್ ಆಗ್ತದೆ. ಅದರಿಂದಾಗಿ 2 ನಿಮಿಷದ ಇದಕ್ಕೆ ಒಂದು 5-6 ನಿಮಿಷದಲ್ಲಿ ವಿವರಣೆಯನ್ನು ನಿಲ್ಲಿಸಬೇಕು. ಈ ಗಮಕ ಕ್ಷೇತ್ರದಲ್ಲಿ ಪರಿಣಿತರು ಎಷ್ಟು ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಸರ್? ಗಮಕ ಕ್ಷೇತ್ರದಲ್ಲಿ ಇದ್ದಾರೆ, ತುಂಬಾ ಜನ ಇದ್ದಾರೆ. ಉತ್ತರ ಕನ್ನಡಕ್ಕೆ ಹೋದ್ರೆ ಅಲ್ಲಿಯೂ ಕೆಲವರು ಇದ್ದಾರೆ. ಬೆಂಗಳೂರು, ಮೈಸೂರು ಕಡೆಯಲ್ಲಿ ತುಂಬಾ ಜನ ಇದ್ದಾರೆ. ನಮ್ಮ ಕರಾವಳಿಯಲ್ಲಿಯೂ ತುಂಬಾ ಜನ ಇದ್ದಾರೆ ಗಮಕ. ಈಗ ಅದೇ ಯುವ ಪೀಳಿಗೆಯವರು ಸ್ವಲ್ಪ ಕಡಿಮೆ ಇರಬಹುದು. ಇದು ಹೆಚ್ಚು ಹೆಚ್ಚು ಜನರಿಗೆ ಆಪ್ತವಾಗುವಂತೆ ಮತ್ತು ತಲುಪುವಂತೆ ಏನಾದರೂ ಮಾರ್ಪಾಟುಗಳನ್ನು ಮಾಡಬಹುದೇ? ಇದರಲ್ಲಿ ಮಾರ್ಪಾಟು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಏನಾದ್ರೂ ಸರಳವಾದ ಪಕ್ಕವಾದ್ಯಗಳು, ಈಗ ನಾವು ಬೆಂಗಳೂರಿನಲ್ಲಿ ಮಾಡುವಾಗ ನಮ್ಮ ವಾಚನದ ಜೊತೆಗೆ ಕೊಳಲು ವಾದನ ಇರ್ತಿತ್ತು. ಅವರು ಆ ಭಾವಕ್ಕೆ ಸರಿಯಾಗಿ ಧ್ವನಿತಗಳ ಕೊಳಲಿನ ಮೂಲಕ ನಾದವನ್ನು ಕೊಡ್ತಾ ಇದ್ರು. ಆಗ ಆ ಭಾವ ತುಂಬಿ ಬರ್ತಿತ್ತು. ಕರೆಕ್ಟ್. ರಭಸವಾಗಿ ಗಾಳಿ ಬೀಸಿತು ಅಂತ ಹೇಳುವಾಗ ಆ ಗಾಳಿ ಬೀಸಿದ ಗಾಳಿಯ ಅಲೆಗಳ ಬರುವಂತ ನಾದ ತರಂಗಗಳನ್ನು ಕೊಳಲಿನ ಮೂಲಕ ಕೊಡ್ತಾ ಇದ್ರು ಅವರು. ಆ ಗ್ಯಾಪ್ ನಲ್ಲಿ, ಕರೆಕ್ಟ್, ನಾವು ಹಾಡುವ ಗ್ಯಾಪ್ ನಲ್ಲಿ ಅದನ್ನೆಲ್ಲ ಅವರು ಫಿಲ್ ಮಾಡ್ತಾ ಇದ್ರು. ಆಗ ಕೇಳುವವರಿಗೆ ತುಂಬಾ ಖುಷಿ ಆಗ್ತದೆ, ಆ ಗಾಳಿ ಬಂದ ಹಾಗೆ ಆಗ್ತದೆ. ಆ ತರದ್ದು ಮಾಡಬಹುದು. ಅದು ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಮಾಡಬೇಕಾದ್ರೆ ಇವರಿಗೆ ಬರೀ ಕೊಳಲು ನುಡಿಸುವರೋ ಅಥವಾ ವಯಲಿನ್ ನುಡಿಸುವರೋ ಹಾರ್ಮೋನಿಯಂ ನುಡಿಸುವರೋ ಅವರು ಬರೀ ಸಂಗೀತ ಮಾತ್ರ ಅಲ್ಲ, ಆ ಸಾಹಿತ್ಯದ ಭಾವವನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಸರಿಯಾಗಿ ನುಡಿಸ್ಬೇಕಾಗ್ತದೆ. ಕರೆಕ್ಟ್. ಅಂದ್ರೆ ಗಮಕದ ಹಿನ್ನೆಲೆ ಅವರಲ್ಲಿಯೂ ಬೇಕು. ಈ ಗಮಕ ಕಲೆಯ ಮುಂದಿನ ಭವಿಷ್ಯದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ, ಈಗ ಕೆಲವರು ಹೇಳ್ತಿದ್ರು ಗಮಕ ಕೇಳುವವರೇ ಇಲ್ಲ. ಕರೆಕ್ಟ್. ನನಗೂ ಅದರ ಅನುಭವ ಆಗಿತ್ತು. ನಾನು ಮೊದಲೆಲ್ಲ ಅಧ್ಯಾಪಕನಾಗಿದ್ದಾಗ ಬೇರೆ ಬೇರೆ ಕಡೆ ಹೋಗಿ ಭಾವಗೀತೆ ತರಬೇತಿ, ಗಮಕ ತರಬೇತಿ ಅಂತ ಎಲ್ಲ ಮಾಡುತ್ತಿದ್ದೆ. ಗಮಕ ಕಲಾ ಪರಿಷತ್ತಿನ ವತಿಯಿಂದಲೂ ಮಾಡುತ್ತಿದ್ದೆ. ಆಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅದಕ್ಕೇನು ಉಚಿತವಾಗಿ ಮಾಡುದು. ಮಕ್ಕಳು ಮೊದಲು ಭಾವಗೀತೆ ಹೇಳಿಕೊಡ್ತೇನೆ ಅಂತ ಹೇಳಿದಾಗ ತುಂಬಾ ಜನ ಬರ್ತಿದ್ರು. ನಾನು ಭಾವಗೀತೆಯ ಜೊತೆಗೆ ಇದು ಸಾಹಿತ್ಯ, ಹಳೆಯ ಕಾವ್ಯಗಳನ್ನು ಓದುವ ಅಭ್ಯಾಸ ನಿಮಗೆ ಬೇಕು ಅಂತ ಹೇಳಿ ಗಮಕವನ್ನ ಅವರಿಗೆ ಕಲಿಸ್ಲಿಕ್ಕೆ ಶುರು ಮಾಡಿದ ಮೇಲೆ ಒಂದೊಂದೇ ಮಕ್ಕಳು ಜಾರಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಇದಷ್ಟು ಸುಲಭದಲ್ಲಿ ಆಗುದಿಲ್ಲ. ಹೌದು, ಇದಕ್ಕೆ ಪರಿಶ್ರಮ ಬೇಕು, ಸ್ವಲ್ಪ ಪರಿಶ್ರಮ. ಅಂದ್ರೆ ಸಾಹಿತ್ಯದ ಅರ್ಥ ಇದನ್ನೆಲ್ಲ ತಿಳ್ಕೊಂಡು, ಈಗ ಸುಗಮ ಸಂಗೀತ ಯಾವುದು ಭಾವಗೀತೆ ಹಾಡ್ಲಿಕ್ಕೂ ಅದು ಬೇಕು. ಆದ್ರೆ ಅದಾದ್ರೂ ಒಂದು ಲಯ ಇದೆಲ್ಲ ಇರ್ತದೆ, ಹಾಡ್ಲಿಕ್ಕೆ ಆಗ್ತದೆ. ಇದು ಹಾಗಲ್ಲ. ಮತ್ತೆ ಇನ್ನೊಂದು ಗಮಕದಲ್ಲಿ ಇದು ಅಂತ ಹೇಳಿದ್ರೆ, ಇದಕ್ಕೆ ಬರುವ ಪ್ರೇಕ್ಷಕರು ಕೂಡ ಬರೀ ಏನು ಇದಲ್ಲ, ಬಾರಿ ಒಂದು ಏನು ಬೌದ್ಧಿಕವಾಗಿ ಬಹಳ ಮೇಲ್ಮಟ್ಟದಲ್ಲಿ ಇದ್ದವರೇ ಬರುವಂತದ್ದು. ಆ ಸಂಖ್ಯೆಯು ಕಡಿಮೆ ಇರುವುದು ಕೂಡ ಬಹುಶಃ ಕಾರಣ ಆಗಿರ್ಲಿಕ್ಕೆ ಸಾಕು. ಸಾಹಿತ್ಯದ ಅಭ್ಯಾಸ ಸ್ವಲ್ಪ ಕಡಿಮೆ ಆಗ್ತಾ ಉಂಟು ಈಗಲೂ. ಈಗ ಎಲ್ಲ ಬೇರೆ
ಆಸಕ್ತಿಗಳು. ಹೌದು, ಅಂದ್ರೆ ನಮ್ಮ ಭಾಷೆಯ ಮೇಲೆ ಪ್ರಹಾರ ಆದಾಗ ಭಾಷೆಯ ಉಳಿಯುವಿಕೆಯೇ ದೊಡ್ಡ ಒಂದು ಪ್ರಶ್ನೆ ಅಂತ ಬಂದಾಗ ಇದು ಎಲ್ಲೋ ಕಲೆಗಳು ಕೂಡ ಭಾಷೆಯನ್ನು ಹೊಂದಿಕೊಂಡಿರುವಂತದ್ದು. ಸೊ ಭಾಷೆ ಅಳಿದ್ರೆ ಎಲ್ಲ ಕಲೆಗಳು ಅಳಿದ ಹಾಗೆ, ಒಂದು ಸಂಸ್ಕೃತಿ ಅಳಿದ ಹಾಗೆ. ಮೊದಲು ನಾವು ಭಾಷೆಯನ್ನು ಉಳಿಸಬೇಕು. ಭಾಷೆಯನ್ನು ಉಳಿಸಬೇಕು ಅಂತ ಹಾಗಾದ್ರೆ ಈ ಗಮಕ ಕಲೆಗಳಲ್ಲ ಮೂಲಕ ನಾವು ಉಳಿಸುವ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಭಾಷೆ ಉಳಿಸಬೇಕು, ಕವಿಗಳು ಬರೆದ ಕಾವ್ಯ ಇರಬೇಕು, ಅದು ಸಮಾಜದಲ್ಲಿ ಹರಡಬೇಕು. ಅದರ ಮೂಲಕ ಸಮಾಜದಲ್ಲಿ ಒಂದು ಮೌಲ್ಯ ಬೆಳೆಯುತ್ತದೆ, ಕರೆಕ್ಟ್, ಒಳ್ಳೆಯ ಮೌಲ್ಯಗಳು ಬೆಳೆಯುತ್ತದೆ. ಅದರಿಂದ ಕಾವ್ಯ ಬೇಕು. ಹೌದು. ಇನ್ನು ಮುಂದೆ ಇದನ್ನು ಈ ಗಮಕ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು? ಅಂದ್ರೆ ನಮ್ಮ ಭಾಷೆ, ಕನ್ನಡ ಭಾಷೆ ಇಲ್ಲಿ ಈಗ ನಮ್ದು ಕನ್ನಡದಲ್ಲಿ ಕರೆಕ್ಟ್ ಕನ್ನಡ ಭಾಷೆಯನ್ನ ಎಲ್ಲಾ ಶಾಲೆಗಳಲ್ಲಿ ತರಗತಿಗಳಲ್ಲಿ ಅದೊಂದು ಭಾಷೆಯನ್ನ ಕಡ್ಡಾಯವಾಗಿ ಕಲಿಸಬೇಕು. ಕರೆಕ್ಟ್, ಒಂದು ನಿಯಮ ಮಾಡಬೇಕು. ಕನ್ನಡಕ್ಕೆ ಒಂದು ಸ್ಥಾನ ಇರಬೇಕು. ಅದು ಪ್ರಥಮ ಭಾಷೆ ಆಗ್ಬೋದು, ದ್ವಿತೀಯ ತೃತೀಯ ಯಾವ ಭಾಷೆ ಆಗ್ಬೋದು, ಇರಬೇಕು. ಆಮೇಲೆ ಕನ್ನಡ ಪಠ್ಯ ಪುಸ್ತಕಗಳಲ್ಲಿ ಹಳೆಯ ಕಾವ್ಯಗಳು, ಭಾವಗೀತೆಗಳು ಇದೆಲ್ಲ ಇದ್ದು ಅದನ್ನು ಕಲಿಸುವವರು ಅದನ್ನು ಹಾಡುವುದರ ಮೂಲಕ, ಶಾಲೆಗಳಲ್ಲಿ ಈ ತರಹ ಗಮಕದ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಮಕ್ಕಳಲ್ಲಿ ಆಸಕ್ತಿಯನ್ನ ಮೂಡಿಸಬಹುದು. ಸರ್, ಈಗ ನೀವು ಗಮಕ ಅಲ್ಲದೆ ನೀವು ಸುಗಮ ಸಂಗೀತ ಕ್ಷೇತ್ರದಲ್ಲಿ, ಆಮೇಲೆ ನಾಟಕ ಕ್ಷೇತ್ರದಲ್ಲಿ, ಇದರಲ್ಲೆಲ್ಲ ನೀವು ಕೆಲಸ ಮಾಡಿದವರು. ಈ ಬಗ್ಗೆ ಅಂದ್ರೆ ಸುಗಮ ಸಂಗೀತ ಕ್ಷೇತ್ರ ಆಗಿರ್ಬೋದು ಅಥವಾ ನಾಟಕ ಕ್ಷೇತ್ರ ಆಗಿರ್ಬೋದು, ಇದರಲ್ಲೆಲ್ಲ ನೀವು ಏನೇನೆಲ್ಲ ಮಾಡಿದ್ದೀರಿ? ಇದಕ್ಕೆ ಈ ಗಮಕದ ಮೊದಲು ಮಾಡಿದ್ದ ಅಥವಾ ಅದರ ಜೊತೆಯಲ್ಲೇ ಮಾಡಿಕೊಂಡು ಬಂದದ್ದ ಅಥವಾ ಅದಕ್ಕಿಂತ ಮುಂಚೆ ಹೇಗೆ ಇದು ಎಲ್ಲವನ್ನು ನೀವು? ನಾನು ಮೊದಲು ಹಾಡ್ತಾ ಇದ್ದದ್ದು ಭಜನೆ. ಊರಿನಲ್ಲಿ ಭಜನೆ ಆಗ್ತಾ ಇತ್ತು, ಭಜನೆ ಹಾಡ್ತಿದ್ದೆ. ಆಮೇಲೆ ಕಾಲೇಜಿಗೆ ಬರ್ಲಿಕ್ಕೆ ಶುರು ಆದ್ಮೇಲೆ ಅಡಿಗರ ಸಂಪರ್ಕ ಆಯ್ತು. ಆಮೇಲೆ ಭಾವಗೀತೆಗಳನ್ನು ಹಾಡ್ಲಿಕ್ಕೆ ನಮ್ಮ ಸ್ನೇಹಿತರೆಲ್ಲ ಒತ್ತಾಯ ಮಾಡಿದ್ರು, ಅದು ಬಂದೆ. ಆಮೇಲೆ ಈ ಕಾವ್ಯ ವಾಚನದ ಕ್ಷೇತ್ರಕ್ಕೆ ಕಾಲಿರಿಸಿದೆ. ಇದರ ಜೊತೆಯಲ್ಲಿ ಅಲ್ಲಿ ಮಧ್ಯದಲ್ಲಿ ನೃತ್ಯ ರೂಪಗಳಿಗೆ, ಆಮೇಲೆ ನಾಟಕಗಳಿಗೆ ಹಿನ್ನೆಲೆ ಹಾಡುಗಾರನಾಗಿ ಅಥವಾ ಸಂಗೀತ ಸಂಯೋಜಕನಾಗಿ ಸುಮಾರು ಕಡೆಯಲ್ಲಿ ಕೆಲಸ ಮಾಡಿದೆ. ಬೇರೆ ಬೇರೆ ನಮ್ಮ ಇಡೀ ಕರಾವಳಿಯಲ್ಲಿ ಮಂಗಳೂರಿಂದ ತೊಡಗಿ ಬೈಂದೂರವರೆಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ, ನಾಟಕಗಳಲ್ಲಿ, ರೂಪಕಗಳಲ್ಲಿ ಎಲ್ಲ ಮಾಡಿದ್ದೇನೆ. ಅದೇ ಇವರು ಉದಯವರ ಮಾಧವಾಚಾರ್ಯರ ಸಮೂಹ ಅಂತಿದೆ, ಅದರಲ್ಲಿ ಬರುವಂತಹ ಎಲ್ಲ ನಾಟಕ ಇದಕ್ಕೆಲ್ಲ ಹಾಡಿದ್ದೇನೆ. ಅವರು ಯಕ್ಷಗಾನವನ್ನು ಮತ್ತೆ ಈ ಗಮಕವನ್ನು ಸೇರಿಸಿ ಒಂದೆರಡು ನಾಟಕ ಮಾಡಿದ್ದಾರೆ, ಅದರಲ್ಲಿಯೂ ಕೂಡ ನಾನು ಹಾಡಿದ್ದೇನೆ. ಗುರುರಾಜ ಮಾರಪಳ್ಳಿ ಅಂತ ನನ್ನ ಕ್ಲಾಸ್ಮೇಟ್, ಯಕ್ಷಗಾನದ ಭಾಗವತರು, ಅವರು ಯಕ್ಷಗಾನದ ಶೈಲಿಯಲ್ಲಿ ಹಾಡಿ ಇದು ಮಾಡ್ತಿದ್ರು. ಮಧ್ಯ ಮಧ್ಯದಲ್ಲಿ ನಾನು ಭಾವಗೀತೆ ಅಥವಾ ಗಮಕದ ಶೈಲಿಯಲ್ಲಿ ಹಾಡಿ ಅದಕ್ಕೆ ಪೂರಕ ಸಂಗೀತವನ್ನು ಒದಗಿಸ್ತಾ ಇದ್ದೆ. ಹಾಗೆ ಅದೆಲ್ಲದರ ಒಂದು ಪ್ರಾಯೋಗಿಕ ಹಿನ್ನೆಲೆಯಲ್ಲಿ ಮಾಡ್ಕೊಂಡು ಬಂದದ್ರಿಂದ ನನಗೆ ಅನುಕೂಲ ಆಯಿತು. ಅಂದ್ರೆ ನಿಮಗೆ ಹೆಚ್ಚಿನ ಹೆಸರು ಪ್ರಸಿದ್ಧಿ ಬಂದದ್ದು ಗಮಕಿಯಾಗಿ ಅಲ್ಲ, ನನಗೆ ಹೆಚ್ಚಿನ ಇದು ಬಂದದ್ದು ಗಮಕಿಯಾಗಿ ಇತ್ತೀಚೆಗೆ. ಮೊದಲು ಬಂದದ್ದು ನಾನು ಸುಗಮ ಸಂಗೀತ ಭಾವಗೀತೆಯ ಹಾಡುಗಾರನಾಗಿ ಪ್ರಚಾರಗೊಂಡದ್ದು, ಮತ್ತೆ ನಾಟಕ ರೂಪಕಗಳಿಗೆ ಹಾಡುಗಾರನಾಗಿ ಪ್ರಚಾರಗೊಂಡದ್ದು. ಇತ್ತೀಚೆಗೆ ಒಂದು ಕೆಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ಆರ್ ಗಣೇಶರ ಸಂಪರ್ಕ ಆಗಿ ನನ್ನ ಗಮಕದ ಕಾರ್ಯಕ್ರಮ ತುಂಬಾ ಜಾಸ್ತಿ ಆಗಿದೆ. ಹೌದು, ಕರೆಕ್ಟ್. ಎಲ್ಲ ಕಾವ್ಯ, ಇದು ಕುಮಾರವ್ಯಾಸ ಭಾರತ, ರಾಮಾಯಣ ದರ್ಶನಂ, ಮುದ್ದಣನ ರಾಮ ಪಟ್ಟಾಭಿಷೇಕ, ರಾಮಾಶ್ವಮೇಧ, ಈಗ ಜೈಮಿನಿ ಭಾರತ ಆಗ್ತಾ ಉಂಟು ಬೆಂಗಳೂರಿನಲ್ಲಿ. ಇದೆಲ್ಲದರಲ್ಲಿಯೂ ಹಾಡುವಂತಹ ಅವಕಾಶ, ಅದು ಸಮಗ್ರವಾಗಿ ಇಡೀ ಕಾವ್ಯ ಹಾಡಿ. ಎಲ್ಲಿ? ಅದ ಗೋಖಲೆ ಪ್ರತಿಷ್ಠಾನದಲ್ಲಿ. ಗೋಖಲೆ ಪ್ರತಿಷ್ಠಾನದಲ್ಲಿ. ಇಷ್ಟು ಹೊತ್ತು ಗಮಕ, ಸುಗಮ ಸಂಗೀತ, ನಾಟಕ ಕ್ಷೇತ್ರ, ಇದು ಎಲ್ಲದರಲ್ಲೂ ನೀವು ಮಾಡಿದ ಹಲವಾರು ಒಂದು ನಿಮ್ಮ ಕಲಾ ಸೇವೆ, ಅದರ ಬಗ್ಗೆ ಬಹಳ ಒಂದು ಚೆನ್ನಾಗಿ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದೀರಿ. ಎಲ್ಲ ಏನು ಕಲಾಭಿಮಾನಿಗಳ ಪರವಾಗಿ ನಿಮಗೆ ಅನಂತ ಕೃತಜ್ಞತೆಗಳು ಸರ್. ನಮಸ್ಕಾರ. ನಮಗೆ ಈ ತರ ಒಂದು ಅವಕಾಶ ಮಾಡಿಕೊಟ್ಟು ನನ್ನ ಮನಸ್ಸಿನ ಭಾವನೆಯನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ರಿಂದ ನಿಮಗೂ ಕೂಡ ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ. ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಖರ ದಾತಾರ
ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ. ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ. ಕಾವುದಾನತ ಜನವ ಗದುಗಿನ ವೀರನಾರಾಯಣ. ಕಾವುದು ಆನತ ಜನವ ಗದುಗಿನ ವೀರನಾರಾಯಣ. ತಮ್ಮ ಬಾರೈ ಹೋಗು ದಿಟ ನೀ ನಮ್ಮುವರೆ ಹಿಡಿದೆಳೆದು ತಾನ್ರಬರೆಮ್ಮ ಕಿಂಕರರೈವರಿದ್ದೇನ ಮಾಡುವರು. ತಮ್ಮ ಬಾರೈ ಹೋಗು ದಿಟ ನೀ ನಮ್ಮುವರೆ ಹಿಡಿದೆಳೆದು ತಾ ನೃಪರ್ ಎನ್ನ ಕಿಂಕರರೈವರಿದ್ದೇನ ಮಾಡುವರು. ತಮ್ಮ ಕರ್ಮ ವಿಪಾಕ ಗತಿ ನೆರೆ ತಮ್ಮನೇ ಕೆಡಿಸುವುದು. ತಮ್ಮ ಕರ್ಮ ವಿಪಾಕ ಗತಿ ನೆರೆ ತಮ್ಮನೇ ಕೆಡಿಸುವುದು. ಧರ್ಮವಿದೆಮ್ಮ ಕಾರಣವಲ್ಲ. ತಮ್ಮ ಕರ್ಮ ವಿಪಾಕ ಗತಿ ನೆರೆ ತಮ್ಮನೇ ಕೆಡಿಸುವುದು. ಧರ್ಮವಿದೆಮ್ಮ ಕಾರಣವಲ್ಲ. ನೀ ಹೋಗೆಂದನಾ ಭೂಪ, ನೀ ಹೋಗೆಂದನಾ ಭೂಪ. ಬಂದನಿವನ ಭುಜಾಕ್ಷಿ ನಿಂದನ್, ಬಂದನಿವನ ಭುಜಾಕ್ಷಿ ಇದಿರಲಿ ನಿಂದನ್. ಎಲೆಗೆ ಗರುವತನವಿದು ಹಿಂದೆ ಸಲುವುದು ಸಲ್ಲದಿದು ಕುರು ರಾಜಭವನದಲ್ಲಿ. ಎಲೆಗೆ ಗರುವತನವಿದು ಹಿಂದೆ ಸಲುವುದು ಸಲ್ಲದಿದು ಕುರು ರಾಜಭವನದಲ್ಲಿ. ಇಂದು ಮರೆ ನಡೆ ನಮ್ಮ ತೊತ್ತಿರ ಮುಂದೆ ಮೆರೆ ನಡೆ ಮಂಚದಿಂದಿಳಿ ಎಂದು ಜರೆದನು ಕೌರವಾನುಜನ ಮಹಾಸತಿಯ. ಇಂದು ಮರೆ ನಡೆ ನಮ್ಮ ತೊತ್ತಿರ ಮುಂದೆ ಮೆರೆ ನಡೆ ಮಂಚದಿಂದಿಳಿ ಎಂದು ಜರೆದನು ಕೌರವಾನುಜನ ಮಹಾಸತಿಯ. ಜನಪನನುಜನು ನೀನೆನಗೆ ಮೈದುನನಲೆ, ಜನಪನನುಜನು ನೀನೆನಗೆ ಮೈದುನನಲೆ. ತಪ್ಪೇನು ಯಮನಂದನನು ಸೋಲಲಿ ನನ್ನ ಪ್ರಶ್ನೆಗೆ ಕೊಡಲಿ ಮರುಮಾತ. ಯಮನಂದನನು ಸೋಲಲಿ ನನ್ನ ಪ್ರಶ್ನೆಗೆ ಕೊಡಲಿ ಮರುಮಾತ. ಅನುಜ ಕೇಳೈ ಪುಷ್ಪವತಿತಾ, ಅನುಜ ಕೇಳೈ ಪುಷ್ಪವತಿ ತಾನ್ ಎನಗೆ ರಾಜಸಭಾ ಪ್ರವೇಶವದನುಚಿತವಲೇ. ಅನುಜ ಪುಷ್ಪವತಿ ತಾನ್ ಎನಗೆ ರಾಜಸಭಾ ಪ್ರವೇಶವದು ಅನುಚಿತವಲೇ. ಹೇಳೆನಲು ಖಳರಾಯ ಖತಿಗೊಂಡ, ಖಳರಾಯ ಖತಿಗೊಂಡ. ಎಲ್ಲಿಯದು ದುಷ್ಪ್ರಶ್ನೆ ಮರುಮಾತೆಲ್ಲಿಯದು, ಎಲ್ಲಿಯದು ದುಷ್ಪ್ರಶ್ನೆ ಮರುಮಾತೆಲ್ಲಿಯದು. ನೀ ಪುಷ್ಪವತಿಯಾಗೆ ಅಲ್ಲಿ ಫಲವತಿಯಾಗು ನಡೆ ಕುರುರಾಯ ಭವನದಲ್ಲಿ. ನೀ ಪುಷ್ಪವತಿಯಾಗೆ ಅಲ್ಲಿ ಫಲವತಿಯಾಗು ನಡೆ ಕುರುರಾಯ ಭವನದಲ್ಲಿ. ಕುಲ್ಲರೈವರು ತಮ್ಮ ಸೋತರು, ಕುಲ್ಲರೈವರು ತಮ್ಮ ಸೋತರು. ಬಲ್ಲವಿಕೆಯುಚಿತವನು ಮೌಳಿಯನಲ್ಲಿ ತೋರಾಯನುತ, ಬಲ್ಲವಿಕೆಯುಚಿತವನು ಮೌಳಿಯನಲ್ಲಿ ತೋರಾಯನುತ. ತಪ್ಪಿದ ನಗಗ ಸಿರಿಮುಡಿಗೆ, ಸಿರಿಮುಡಿಗೆ ಆಗ ತಪ್ಪಿದ
ಮಂಡೆಯ ಕುದಿದ ಹಾಹಾರವದ ತೊಡಕಿದ ಪಡಯುಗದ ಮೇಲುದಿನ ಬೀದಿಯ ಧೂಳಿ ದೂಸರದ ಬೆದರುಗಂಗಳ ಬಿಟ್ಟ ಮಂಡೆಯ ಕುದಿದ ಹಾಹಾರವದ ತೊಡಕಿದ ಪದಯುಗದ ಮೇಲುದಿನ ಬೀದಿಯ ಧೂಳಿ ದೂಸರವ ವದನ ಕಮಲದ ಧೂಳಿ ದೂಸರದ ವದನ ಕಮಲದ ಕಳನ ವಾಮಾಂಗದಲ್ಲಿ ಬಾಗಿದ ತನುಲತೆಯ ಕಳನ ವಾಮಾಂಗದಲ್ಲಿ ಬಾಗಿದ ತನುಲತೆಯ ವರಸುದತಿ ಬಂದಳು ರಾಜಸಭೆಗೆ ನೃಪಾಲ ಕೇಳೆಂದ ವರಸುದತಿ ಬಂದಳು ರಾಜಸಭೆಗೆ ನೃಪಾಲ ಕೇಳೆಂದ ಲಲಿತ ಬುದ್ಧಿಗಳೀಗ ನೋಡಿರಿ ಲಲನೆಯನು ಸತಿದಿಟ್ಟೆಯನ್ನದಿರಿ ಲಲಿತ ಬುದ್ಧಿಗಳೀಗ ನೋಡಿರಿ ಲಲನೆಯನು ಸತಿದಿಟ್ಟೆಯನ್ನದಿರಿ ಎಲೆ ಸುಯೋಧನ ರಾಜಸಭೆ ಇದು ದೋಷರಹಿತವಲೇ ಎಲೆ ಸುಯೋಧನ ರಾಜಸಭೆ ಇದು ದೋಷರಹಿತವಲೇ ಗೆಲವಿದೆಂತುಟೋ ತನ್ನ ಸೋಲಿದು ಗೆಲುವುದೆಂತುಟೋ ಗೆಲುವು ಇದೆಂತುಟೋ ತನ್ನ ಸೋಲಿದು ಬಳಿಕ ಸೋತರೆ ಧರ್ಮಗತಿಯನ್ನು ತಿಳಿದು ಹೇಳಲಿ ತತ್ಸಭಾಸದರು ತನ್ನ ಸೋಲಿದು ಬಳಿಕ ಸೋತರೆ ಧರ್ಮಗತಿಯನ್ನು ತಿಳಿದು ಹೇಳಲಿ ತತ್ಸಭಾಸದರು ಧರ್ಮಗತಿಯನ್ನು ತಿಳಿದು ಹೇಳಲಿ ಎಂದಳು ಇಂದುಮುಖಿ ಹಿರಿಯರಿಲ್ಲದ ಸಭೆ ಮನುಷ್ಯ ನೆರವಿಯದು ಸಭೆಯಲ್ಲ ಹಿರಿಯರಿಲ್ಲದ ಸಭೆ ಮನುಷ್ಯರ ನೆರವಿಯದು ಸಭೆಯಲ್ಲ ಮೂರ್ಖರು ಹಿರಿಯರಲ್ಲ ಯಥಾರ್ಥ ಭಾಷಣ ಭೀತ ಚೇತನರು ಮೂರ್ಖರು ಹಿರಿಯರಲ್ಲ ಯಥಾರ್ಥ ಭಾಷಣ ಭೀತ ಚೇತನರು ಹಿರಿಯರಿದೆ ಸಾಮಾಜಿಕರು ಸಚ್ಚರಿತರಿದೆಳ ಸ್ತ್ರೀಮತವನ್ನುತ್ತರಿಸಲಾಗದೆ ಧರ್ಮಶಾಸ್ತ್ರದಳು ಹಿರಿಯರಿದೆ ಸಾಮಾಜಿಕರು ಸಚ್ಚರಿತರಿದೆಲ ಸ್ತ್ರೀಮತವನ್ನುತ್ತರಿಸಲಾಗದೆ ಧರ್ಮಶಾಸ್ತ್ರದೊಳಿಯಂದಳ್ ಇಂದುಮುಖಿ ಸ್ತ್ರೀಮತವನು ಉತ್ತರಿಸಲಾಗದೆ ಈ ವ್ಯವಸ್ಥೆಗೆ ತಂದ ಕೌರವ ನಾಯಿಗಳ ನಿಟ್ಟೆಲುವ ಮುರಿದು ನವಾಯಿಯಲ್ಲಿ ಘಟ್ಟಿಸದೆ ಕೊಬ್ಬಿದ ತನ್ನ ತೋಳುಗಳ ವಾಯುಸಕನಲ್ಲಿ ಸುಡುವೆನೋ ಈ ವ್ಯವಸ್ಥೆಗೆ ತಂದ ಕೌರವ ನಾಯಿಗಳ ನಿಟ್ಟೆಲುವ ಮುರಿದು ನವಾಯಿಯಲ್ಲಿ ಘಟ್ಟಿಸದೆ ಕೊಬ್ಬಿದ ತನ್ನ ತೋಳುಗಳ ವಾಯುಸಕನಲ್ಲಿ ಸುಡುವೆನು ಈಗಲೇ ಬಿಯವಾಗಲಿ ದೇಹವು ಆ ಚಂದ್ರಾಯತವೇ ಈಗಲೇ ಬಿಯವಾಗಲಿ ದೇಹವು ಆ ಚಂದ್ರಾಯತವೇ ಎಂದೊಡನೊಡನೆ ಮಿಡುಕಿದನು ಕಲಿಭೀಮ ಮಿಡುಕಿದನು ಕಲಿಭೀಮ
ಅಕಟ ಧರ್ಮಜ ಭೀಮ ಫಲುಗುಣ ನಕುಲ ಸಹದೇವಾದ್ಯರಿರ ಅಕಟ ಧರ್ಮಜ ಭೀಮ ಫಲುಗುಣ ನಕುಲ ಸಹದೇವಾದ್ಯರಿರ ಬಾಲಕಿಯನೊಪ್ಪಿಸಿ ಕೊಟ್ಟಿರೆ ಮೃತ್ಯುವಿನ ತಾಳಿಗೆಗೆ ಬಾಲಕಿಯನೊಪ್ಪಿಸಿ ಕೊಟ್ಟಿರೆ ಮೃತ್ಯುವಿನ ತಾಳಿಗೆಗೆ ವಿಕಳರಾದಿರೆ ನಿಲ್ಲಿ ನೀವೀಗ ಕುಟಿಲರಲ ವಿಕಳರಾದಿರೆ ನಿಲ್ಲಿ ನೀವೀಗಳ ಕುಟಿರಲ ಭೀಷ್ಮ ಗುರು ಬಾಕ್ಲಿಕ ಕೃಪಾದಿಗಳು ಉತ್ತರವ ಕೊಡಿ ಉತ್ತರವ ಕೊಡಿ ಭೀಷ್ಮ ಗುರು ಬಾಕ್ಲಿಕ ಕೃಪಾದಿಗಳು ಉತ್ತರವ ಕೊಡಿಯಂದಳು ಅಬುಜಾಕ್ಷಿ ಪತಿಗಳನ್ನನು ಮಾರಿ ಧರ್ಮಸ್ಥಿತಿಯ ಕೊಂಡರೋ ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯ ಕೊಂಡರು ಭೀಷ್ಮ ಮೊದಲಾದ ತಿರತರು ಪರಹಿತವ ಬಿಸುಟರು ವ್ಯರ್ಥ ಭೀತಿಯಲಿ ವ್ಯರ್ಥ ಭೀತಿಯಲಿ ಭೀಷ್ಮ ಮೊದಲಾದ ಅತಿರತರು ಪರಹಿತವ ಬಿಸುಟರು ಸುತನ ಸಿರಿ ಕಡು ಸೊಗಸಲ ಭೂಪತಿಗೆ ಗಾಂಧಾರಿಗೆ ಸುತನ ಸಿರಿ ಕಡು ಸೊಗಸಲ ಭೂಪತಿಗೆ ಗಾಂಧಾರಿಗೆ ಅನಾಥೆಗೆ ಗತಿಯ ಕಾಣೆನು ಶಿವ ಶಿವ ಅನಾಥೆಗೆ ಗತಿಯ ಕಾಣೆನು ಶಿವ ಶಿವ ಎಂದು ಒರಲಿದಳು ತರಳೆ ಒರಲಿದಳು ತರಳೆ ಮೈದಗೆದವಿ ಪ್ರಾಣವಾಯುಗಳೈದು ಮೈದಗೆದವಿ ಪ್ರಾಣವಾಯುಗಳೈದು ಬಳಿಕ ಎನಗಾರು ಮರುಗುವರು ಎನಗಾರು ಮರುಗುವರು ಐದೆತನ ಒಂದುಳಿಯಲುಳಿಯುವುದು ಮಿಕ್ಕ ಮಹಿಮೆಗಳು ಐದೆತನ ಒಂದುಳಿಯಲುಳಿಯುವುದು ಮಿಕ್ಕ ಮಹಿಮೆಗಳು ಬೈದು ಫಲವೇನಿನ್ನು ನಿನ್ನಯ ಮೈದುನರ ಮರುಳಾಟಕ್ಕೆ ಎನ್ನನು ಕಾಯ್ದುಕೊಳ್ಳೈ ಕೃಷ್ಣ ಕೃಷ್ಣ ಬೈದು ಫಲವೇನಿನ್ನು ನಿನ್ನಯ ಮೈದುನರ ಮರುಳಾಟಕ್ಕೆ ಎನ್ನನು ಕಾಯ್ದುಕೊಳ್ಳೈ ಕೃಷ್ಣ ಎಂದು ಒರಲಿದಳು ಲಲಿತಾಂಗಿ ಕೃಷ್ಣ 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 ಎನ್ನನು ಕಾಯ್ದುಕೊಳ್ಳು ಕಾಯಿದೈ ಕರುಣದಲ್ಲಿ ದಿವಿಜರ ತಾಯ ಪರಿಭವವನು ಕೃಷ್ಣ ಕಾಯಿದೈ ಕರುಣದಲ್ಲಿ ದಿವಿಜರ ತಾಯ ಪರಿಭವವನು ಪಯೋಧಿಯ ಹಾಯಿದ ಮರಾರಿಗಳ ಖಂಡಿಸಿ ತಲೆಯ ಚಂಡಾಡಿ ಕಾಯಿದೈ ಜಾನಕಿಯಂ ಎನ್ನನು ಕಾಯಬೇಗುದು ಕೃಷ್ಣ ಕಾಯಿದೆ ಜಾನಕಿಯನ್ ಎನ್ನನು ಕಾಯಬೇಗುದು ಹೆಣ್ಣ ಕರಿಬಕೆ ನೋಯಬಲ್ಲರೆ ಕೆಲಬರು ಕೃಷ್ಣ ಹೆಣ್ಣ ಕರಿಬಕೆ ನೋಯಬಲ್ಲರೆ ಕೆಲಬರು ಎಂದೊರಲಿದಳು ತರಳಾಕ್ಷಿ ಒರಲಿದಳು ತರಳಾಕ್ಷಿ ನಾಥರಿಲ್ಲದ ಶಿಶುಗಳಿಗೆ ನೀನಾಥನೈ ಗೋವಿಂದ
ಸಲಗೈ ಯೂತ ಪತಿಗಳು ಬಿಸುಟ ತರುಣಿಗೆ ಕೃಪೆಯ ನೀ ಮಾಡೈ. ನಾಥರಿಲ್ಲದ ಶಿಶುಗಳಿಗೆ ನೀನಾಥನೈ ಗೋವಿಂದ ಸಲಗೈ ಯೂಥ ಪತಿಗಳು ಬಿಸುಟ ತರುಣಿಗೆ ಕೃಪೆಯ ನೀ ಮಾಡೈ. ನಾಥರಿಲ್ಲನಗಿಂದು ಕೃಷ್ಣ ನಾಥರೆನಗಿಲ್ಲಿಂದು ದೀನಾನಾಥ ಬಾಂಧವ ನೀನಲೈ. ವರಮೈಥಿಲೀಪತಿ ಮನ್ನಿಸೆಂದು ಒರಲಿದಳು ಮೃಗನಯನೇ ಒರಲಿದಳು ಕೃಷ್ಣ. ನಾಥ ಬಾಧೀನ ನಾಥ ಬಾಂಧವ ನೀನಲೈ. ನಾಥರೆನಗಿಲ್ಲ ವರಮೈಥಿಲೀಪತಿ ಮನ್ನಿಸೆಂದು ಒರಲಿದಳು ಮೃಗನಯನೇ. ಇತ್ತ ದ್ವಾರಾವತಿಯೊಳಗೆ ದೇವೋತ್ತಮನು ಭಕುತರಿಗೆ ತನ್ನನು ತತ್ತು ಬದುಕುವನೆಂಬ ಪರಮವ್ರತದ ನಿಷ್ಠೆಯನು. ಇತ್ತ ದ್ವಾರಾವತಿಯೊಳಗೆ ದೇವೋತ್ತಮನು ಭಕುತರಿಗೆ ತನ್ನನು ತೆತ್ತು ಬದುಕುವನೆಂಬವ ಪರಮ ವ್ರತದ ನಿಷ್ಠೆಯನು. ಚಿತ್ತದಲ್ಲಿ ನೆಲೆಗೊಳಿಸಿ ರುಕ್ಮಿಣಿ ಸತ್ಯಭಾಮೆಯರೊಳು. ಚಿತ್ತದಲ್ಲಿ ನೆಲೆಗೊಳಿಸಿ ರುಕ್ಮಿಣಿ ಸತ್ಯಭಾಮೆಯರೊಳು ಸಮೇಳದ ನೆತ್ತ ಸಾರಿಯ ಹರಗಿ ಹಾಸಂಗಿಯನು ಧಾಳಿಸುತ್ತ ಹಾಸಂಗಿಯನು ಧಾಳಿಸುತ್ತ. ಕೇಳಿದನು ಮುರವೈರಿ ತನ್ನಯ ಮೇಳದೈವರ ಸತಿಯ ಹುಯ್ಯಲ ನಾಳಿನೊಂದಪಮಾನವಾಳ್ದಂಗೆಂಬ ನುಡಿಯಿಂದ. ಕೇಳಿದನು ಮುರವೈರಿ ತನ್ನಯ ಮೇಳದೈವರ ಸತಿಯ ಹುಯ್ಯಲ ನಾಳಿನೊಂದಪಮಾನವಾಳ್ದಂಗೆಂಬ ನುಡಿಯಿಂದ. ಕೋಳು ಹೋಗುದೆ ಪಾಂಡು ಪುತ್ರರ ಬಾಳುವೆಗಳ ಅಕಟೆನುತ. ಕೋಳು ಹೋಗುವೆ ಪಾಂಡವ ಪುತ್ರರ ಬಾಳುವೆಗಳ ಕಟೆನುತ. ಲಕ್ಷ್ಮೀಲೋಲ ಚಿಂತಿಸಿ ನುಡಿದ ರುಕ್ಮಿಣಿ ದೇವಿಗೀಗದನ. ಲಕ್ಷ್ಮೀಲೋಲ ಚಿಂತಿಸಿ ನುಡಿದ ರುಕ್ಮಿಣಿ ದೇವಿಗೀಗದನ. ಕ್ರೂರ ದುರ್ಯೋಧನನು ದೃಪದ ಕುಮಾರಿ ಪಾಂಚಾಲೆಯನು ಸಭೆಯಲಿ ಸೀರೆಯನು ಸುಲಿಯಲ್ಕೆ ಕಾಯೈ ಕೃಷ್ಣ ಎಂದೆನುತ. ನಾರಿ ಒರಲುತ್ತಿಗಳು ಕ್ರೂರ ದುರ್ಯೋಧನನು ದೃಪದ ಕುಮಾರಿ ಪಾಂಚಾಲೆಯನು ಸಭೆಯಲಿ ಸೀರೆಯನು ಸುಲಿಯಲ್ಕೆ ಕಾಯ್ದೈ ಕೃಷ್ಣ ಎಂದೆನುತ. ನಾರಿ ಒರಲುತ್ತಿಗಳು ಉಟ್ಟ ಸೀರೆ ಸೆಳೆಯಲು ಬಳಿಕ ಅಕ್ಷಯ ಸೀರೆಯಾಗಲಿ. ಅಕ್ಷಯ ಸೀರೆಯಾಗಲಿ ಎಂದ ಗದುಗಿನ ವೀರನಾರಾಯಣ. ಗದುಗಿನ ವೀರನಾರಾಯಣ. ಅಕ್ಷಯ ಸೀರೆಯಾಗಲಿ ಅಕ್ಷಯ ಸೀರೆಯಾಗಲಿ ಎಂದ ಗದುಗಿನ ವೀರನಾರಾಯಣ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತು ತನ್ನ ಮಿಂಚಿನ ಕಣ್ಣನು. ತನ್ನ ಮಿಂಚಿನ ಕಣ್ಣನು. ಯಾವ ಮೋಹನ ಮುರಳಿ ಕರೆಯಿತು
ದೂರ ತೀರಕ್ಕೆ ನಿನ್ನನು. ಹೂವು ಹಾಸಿಗೆ ಚಂದ್ರ ಚಂದನ, ಬಾಹುಬಂಧನ ಚುಂಬನ, ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದಿರಿಂಗಣ, ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದಿರಿಂಗಣ, ಒಲಿದ ಮಿದುವೆದೆ ರಕ್ತ ಮಾಂಸದ ಬಿಸಿದು ಸೋಂಕಿನ ಪಂಜರ, ಇಷ್ಟ ಸಾಕೆಂದಿತ್ತಿಯಲ್ಲೋ ಇಂದು ಏನಿದು ಬೇಸರಾಗ. ಒಲಿದ ಮಿದುವೆದೆ ರಕ್ತ ಮಾಂಸದ ಬಿಸಿದು ಸೋಂಕಿನ ಪಂಜರ, ಇಷ್ಟ ಸಾಕೆಂದಿತ್ತಿಯಲ್ಲೋ ಇಂದು ಏನಿದು ಬೇಸರ. ಏನಿದೇನಿದು ಹೊರಳು ಗಣ್ಣಿನ ತೇಲು ನೋಟದ ಸೂಚನೆ, ಯಾವ ಸುಮಧುರ ಯಾತನೆ, ಯಾವ ದಿವ್ಯದ ಯಾಚನೆ. ಏನಿದೇನಿದು ಹೊರಳು ಗಣ್ಣಿನ ತೇಲು ನೋಟದ ಸೂಚನೆ, ಯಾವ ಸುಮಧುರ ಯಾತನೆ, ಯಾವ ದಿವ್ಯದ ಯಾಚನೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ತನ್ನ ಮಿಂಚಿನ ಕಣ್ಣನು. ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ, ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ. ಮೊಳೆಯದಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೂ ಹಾಯಿತೆ, ಮೊಳೆಯದಲೆಗಳ ಮೂಕ ಮರ್ಮರ, ಮೂಕ ಮರ್ಮರ ಮೂಕ ಮರ್ಮರ ಇಂದು ಇಲ್ಲಿಗೂ ಹಾಯಿತೆ. ಯಾವ ಮೋಗನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ವಿವಶವಾಯಿತು ಪ್ರಾಣ ಹಾ ಪರವಶವು ನಿನ್ನೀ ಚೇತನ, ವಿವಶವಾಯಿತು ಪ್ರಾಣ ಹಾ ಪರವಶವು ನಿನ್ನೀ ಚೇತನ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಯಾವ ಮೋಗನ ಮುರಳಿ ಕರೆಯಿತು ಇದ್ದಕ್ಕಿತ್ತೊಲೆ ನಿನ್ನನು, ಯಾವ ಮೋಗನ ಮುರಳಿ ಕರೆಯಿತು ಇದ್ದಕ್ಕಿತ್ತೊಲೆ ನಿನ್ನನು. ಯಾವ ಬೃಂದಾವನವು ಚಾಚಿತು ತನ್ನ ಮಿಂಚಿನ ಕೈಯನು, ಯಾವ ಬೃಂದಾವನವು ಚಾಚಿತು ತನ್ನ ಮಿಂಚಿನ ಕೈಯನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ದೂರ ತೀರಕ್ಕೆ ನಿನ್ನನು, ದೂರ ತೀರಕ್ಕೆ ನಿನ್ನನು ಕರೆಯಿತು. ಮಂತರದಿ ಮಿಡಿಯುತ್ತಿದೆ ನನ್ನ ಹೃದಯ, ನನ್ನ ಹೃದಯ ಮಂದರದಿ ಮಿಡಿಯುತ್ತಿದೆ
ನನ್ನ ಹೃದಯ ಬಿಂದು ಬಿಂದುವಾಗಿ ಹೊಮ್ಮಿ ಹರಿವ ಕಂಬನಿಯ ಮಂದರದಿ ಮಿಡಿಯುತ್ತಿದೆ ನನ್ನ ಹೃದಯ ಬಿಂದು ಬಿಂದುವಾಗಿ ಹೊಮ್ಮಿ ಹರಿವ ಕಂಬನಿಯ ಮಂದರದಿ ಮಿಡಿಯುತ್ತಿದೆ ನನ್ನ ಹೃದಯ ನನ್ನ ಹೃದಯ ಆವಾವ ದೇಶಗಿರಿ ಗುಹೆಗಳನ್ನು ತೊಳಲು ಆವೇಶದಿಂದ ಹೊರಟೊಂದು ಹೊನಲು ಆವಾವ ದೇಶ ಗಿರಿ ಗುಹೆಗಳನ್ನು ತೊಳಲು ಆವೇಶದಿಂದ ಹೊರಟೊಂದು ಹೊನಲು ಭೂಮಿ ದೇವಿ ಎದೆಯಿಂದೊಗೆದ ಬುಗ್ಗೆ ಹಾಲು ಭೂಮಿ ದೇವಿ ಎದೆಯಿಂದೊಗೆದ ಬುಗ್ಗೆ ಹಾಲು ಒಂದೆರಡು ಹೆಜ್ಜೆ ಮುಂಬರಿವನಿತರೊಳೆ ಮುಂದೆ ಬಂದು ತಡೆಯಲದೊಂದು ರಾಶಿ ಮಳಲು ಒಂದೆರಡು ಹೆಜ್ಜೆ ಮುಂಬರಿವನಿತರೊಳೆ ಮುಂದೆ ಬಂದು ತಡೆಯಲದೊಂದು ರಾಶಿ ಮಳಲು ಅದರ ದಾಹಕಾಹುತಿಯಾಗೆ ಹರಿವಗೊನಲು ಅದರ ದಾಹಕಾಹುತಿಯಾಗೆ ಹರಿವಗೊನಲು ಮಂದರದಿ ಮಿಡಿಯುತ್ತಿದೆ ನನ್ನ ಹೃದಯ ನನ್ನ ಹೃದಯ ನೂರು ವರುಷದ ಮಿತಿಯ ಸಂತೋಷ ಜೀವನವ ಕೋರಿ ಬಂದಿರುವ ಹೆಬ್ಬಗೆಯ ಜನರು ನೂರು ವರುಷದ ಮಿತಿಯ ಜೀವನದಿ ಸಂತೋಷ ಕೋರಿ ಬಂದಿರುವ ಹೆಬ್ಬಗೆಯ ಜನರು ಬುದ್ಧಿಸಾರ ರೂಪಾಂತ ಮನುಪುತ್ರರಿವರು ಬುದ್ಧಿಸಾರ ರೂಪಾಂತ ಮನುಪುತ್ರರಿವರು ಕೂಳು ಕೂಳೆಂದರಲಿ ಬಡತನದ ಬೇಗೆಯಲಿ ಕೂಳು ಕೂಳೆಂದರಲಿ ಬಡತನದ ಬೇಗೆಯಲಿ ಬಾಳುವೆಯು ಕುದಿಯುತ್ತಿರೆ ನೊಂದು ಬೆಂದು ಕೂಳು ಕೂಳೆಂದರಲಿ ಬಡತನದ ಬೇಗೆಯಲಿ ಬಾಳುವೆಯು ಕುದಿಯುತ್ತಿರೆ ನೊಂದು ಬೆಂದು ಮೃತ್ಯುವಾಲಯಕ್ಕೆ ಅಕಾಲದಲ್ಲಿ ತೆರಳೆ ಕಂಡು ಮೃತ್ಯುವಾಲಯಕ್ಕೆ ಅಕಾಲದಲ್ಲಿ ತೆರಳೆ ಕಂಡು ಮಂದರದಿ ಮಿಡಿಯುತ್ತಿದೆ ನನ್ನ ಹೃದಯ ಬಿಂದು ಬಿಂದುವಾಗಿ ಹೊಮ್ಮಿ ಹರಿವ ಕಂಬನಿಯ ಮಂದರದಿ ಮಿಡಿಯುತ್ತಿದೆ ತುಡಿಯುತ್ತಿದೆ ನನ್ನ ಹೃದಯ